ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಲಿ ಪ್ರಭುಜಿಲಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಯಾರಾದ್ರೂ ದಾಮೋದರ ಆರತಿ ಹೇಳ್ತೀರಾ? ಅಷ್ಟಕ್ಕ. ಹರೇ ಕೃಷ್ಣ ಮಾತಾಜಿ, ಹಾಡ್ಲ ಮಾತಾಜಿ? ಹಾ, ಹಾಡಿ ಮಾತಾಜಿ. ನಮಾಮೀಶ್ವರಂ ಸಚ್ಚಿದಾನಂದರೂಪಂ ಸತ್ಕುಂಡಲಂ ಗೋಕುಲೆ ಭ್ರಾಜಮಾನಂ ಯಶೋದಾಭಿಯೋ ಲೋಕಾಲಾದವಮಾನಂ ಪರಾಮೃಷ್ಟಮತ್ಯಂತೋ ಧೃತ್ಯ ಗೋಪ್ಯಾ ರುದಂತಂ ಮುಹುರ್ನೇತ್ರಂ ಯುಗ್ಮಂ ರುಜಂತಂ कराम्बोजयुग्मेन सान्तकनेत्रं मुहुश्वासकं पात्रीरेकाङ्ककण्ठ स्थिता गैवं दामोदरं भक्तिबद्धम् इति दृक्स्वलीलाभिरनन्दकुण्डे सघोषं निमज्जन्तम् आख्यापयन्तम् तदीयेषिताजेषु भक्तैर्जितत्वं पुनः प्रेम तस्वं शतावृत्ति वन्दे वरं देवमोक्षं न मोक्षावधिं वा न चान्यं वृणेऽहं वरेशादपीह इदं ते वपुर्नाथ गोपालबालम् सदा मे मनस्यं विरसा किमनै इदं ते मुखाम्बोजम् अत्यन्तनीलैर्वृतं कुन्तलैः स्निग्धरक्तैश्च गोप्या मुहुशुम्बितं बिम्बरक्ताधरं मे मनस्या विरासामालं लक्षलाभै नमो देव दामोदर अनन्त विष्णु प्रसीद प्रभो दुःख जलाब्धिमग्नम् कृपा दृष्टिरुष्टाति दीनं बतानु गृहाणेश मामज्ञा मेदाक्षिदृश्यः कुबेरात्मजौ बद्ध मूर्तयद्वत् त्वया मूर्छितौ भक्ति भजौ कृतौ च तथा प्रेम भक्तिं स्वकामे प्रयाच न मोक्षे गृहो मेऽस्ति दामोदरेह नमोस्ते सुधाम्ने सुरादीप्तिदाम्ने त्वदीयोदरायात विश्वास्य धाम्ने नमो राधिकायै त्वदीया प्रियायै नमो नन्तलीलाय देवाय तुभ्यम् नमामीश्वरं सच्चिदानन्दरूपम् लसत्कुण्डलं गोकुले भ्राजमानम् यशोदाभियो लोकालादवमानम् परामृष्टमत्यन्तो धृत्य गोप्या हरे कृष्णा 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 हरे 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 राम 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಶುರು ಮಾಡುವಂತೆ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ.
ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಸ್ತಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಜಿಗಳೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಈಶೋಪನಿಷತ್ನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಜ್ಞಾನವನ್ನು ನಿಮಗೆ ಅರ್ಥ ಆಗುತ್ತೆ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಕರುಣೆಯಿಂದ ನನಗೆ ದೊರಕಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಶೋಪನಿಷತ್ತಲ್ಲಿ ಪ್ರಣಾಮ್ಸ್ ಮಾತಾಜಿ. ಈಶೋಪನಿಷತ್ತಲ್ಲಿ ಎಷ್ಟು ಶ್ಲೋಕಗಳಿದೆ ಮಾತಾಜಿ? ಎಷ್ಟು ಮಂತ್ರಗಳಿದೆ? 18 ಮಂತ್ರಗಳು ಮಾತಾಜಿ. 18 ಮಂತ್ರಗಳಿದೆ. ಸೊ ನಾವು ಇಲ್ಲಿ ತನಕ ಎಷ್ಟು ಕಲ್ತ್ಕೊಂಡಿದೀವಿ? 6 ಮಂತ್ರ ಕಲ್ತ್ಕೊಂಡಿದೀವಿ ಮಾತಾಜಿ. 5 ಮಂತ್ರಗಳನ್ನ ಕಲ್ತ್ಕೊಂಡಿದೀವಿ. 5 ಕಲ್ತಿದೀವಿ ಮತ್ತೆ ಒಂದು ಪ್ರಾರ್ಥನಾ ಆಮೇಲೆ ಮಂತ್ರ ಫಸ್ಟ್ ಹಾ. ಒನ್, ಆಮೇಲೆ 5 ಮಂತ್ರಗಳು ಮಾತಾಜಿ. ಇಲ್ಲ, ನಿನ್ನೆ ಪ್ರಾರ್ಥನೆ ಆರನೇದು ಬಿಟ್ಟು ಮಾಡಿದ್ರಲ್ಲ 5 ಮಾತಾಜಿ. ಮಂತ್ರಗಳಂತೆ. 6ನೇದು ಇವತ್ತು ಮಾಡ್ಬೇಕಾಗತ್ತೆ ಮಾತಾಜಿ. ಸೊ ನಿನ್ನೆ ಮೊದಲ 3 ಮಂತ್ರದಲ್ಲಿ ನಾವು ಏನನ್ನ ತಿಳ್ಕೊಂಡ್ವಿ ಬ್ರೀಫ್ ಆಗಿ ಹೇಳಿ ಯಾರಾದ್ರೂ. ಮಾತಾಜಿ, ಫಸ್ಟ್ ಪ್ರಾರ್ಥನೆಯಲ್ಲಿ ಭಗವಂತನ ಪೂರ್ಣ ಅನ್ನೋದು, ಎರಡನೇದು ಈಶೋಪನಿಷತ್ ಅಂದ್ರೆ ಏನು ಅನ್ನೋದನ್ನ, ಅಂದ್ರೆ ಫಸ್ಟ್ ಮಂತ್ರದಲ್ಲಿ ಈಶಾವಾಸ ಅಂದ್ರೆ ಸಕಲ ಒಡೆಯ ಕೃಷ್ಣ ಪರಮಾತ್ಮ. ನಾವೇನಾದ್ರೂ ಉಪಯೋಗಿಸ್ಕೋಬೇಕಾದ್ರೆ ಒಂದು ಲಿಮಿಟೇಷನ್ಸ್ ನಮ್ಮ ಲಿಮಿಟೇಷನ್ ಏನು ಅಂತ ಗೊತ್ತಿರ್ಬೇಕು ಮಾತಾಜಿ. ಪ್ರಾಣಿಗಳಾಗಿ ಜನ್ಮ ಬಂದ್ರೆ ಅವರದ್ದೇ ಒಂದು ಸ್ವಭಾವ ಇರ್ತದೆ. ಮನುಷ್ಯನಾಗಿ ಬಂದಾಗ ಜ್ಞಾನ ಇದ್ದಾಗ ಕೃಷ್ಣಲು ಗೋಲೋಕ ವೃಂದಾವನಕ್ಕೆ ಹೋಗೋದೇ ಒಂದು ನಮ್ದು ಫೈನಲ್ ಟಾರ್ಗೆಟ್ ಆಗಿರುತ್ತೆ ಅನ್ನೋದನ್ನ ಒಂದು ತಿಳ್ಕೊಬೇಕು ಮಾತಾಜಿ. ಮತ್ತೆ ಈಶಾವಾಸ ಅಂದ್ರೆ ಅದ ಅರ್ಥ ಮಾಡ್ಕೊಂಡ್ಮೇಲೆ ಸೆಕೆಂಡ್ ಶ್ಲೋಕದಲ್ಲಿ ಅಕರ್ಮ ಅನ್ನೋದು ಮೇನ್ ಪಾರ್ಟ್ ನಾವು ನಿಮ್ಮಂದ ತಿಳ್ಕೊಂಡಿದ್ದೇವೆ ಮಾತಾಜಿ. ಏನಂದ್ರೆ ಅಕರ್ಮ ಅಂದ್ರೆ ಅದು ಕರ್ಮ ಅಂದ್ರೆ ಯಾವುದು ಪೌರುಷ ಗ್ರಂಥಗಳಲ್ಲಿ ಹೇಳಿದಾಗೆ ನಡೆಯುವುದು. ಆದ್ರೆ ಅಕರ್ಮ ಅಂದಾಗ ಆ ನಡೆಯುವ ರೀತಿಯಲ್ಲಿ ಗೋಲೋಕ ವೃಂದಾವನದ ಹೋಗುವ ದಾರಿಯಲ್ಲಿ ನಾವು ಹೇಗೆ ಹೋಗ್ಬೇಕಂದ್ರೆ
ಪಾಪ ಪುಣ್ಯ ಎರಡೂ ನಾವು ಇಟ್ಕೊಳ್ಬಾರ್ದು ಅಂತ ಹೇಳಿಕೊಟ್ಟಿದ್ದೀರಿ ಮಾತಾಜಿ ನೀವು. 0 ಅಕೌಂಟ್ ಅನ್ನೋದನ್ನು ನನ್ಗೆ ತಲೆಯಲ್ಲಿ ಕರೆಕ್ಟ್ ಆಗಿ ಕೂತಿದೆ. ಅದಾದ ನಂತರ ಇದನ್ನು ಮೀರಿದ್ರೆ ಏನು, ಈಶಾವಾಸ ತತ್ವವನ್ನು ಮೀರಿದ್ರೆ ಏನು ಅನ್ನೋದನ್ನ ನಾವು 3rd ಇದ್ರಲ್ಲಿ ತಿಳ್ಕೊಂಡಿದೀವಿ ಮಾತಾಜಿ. 4th ಮತ್ತೆ 5th ಅಲ್ಲಿ ದೇವರು ಎಲ್ಲೆಡೆ ಇದ್ದಾನೆ ಅಂದ್ರೆ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದೀವಿ. ಅಚಿಂತ್ಯಾರು ಶಕ್ತಿ, ಜ್ಞಾನ ಶಕ್ತಿ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಇರ್ತಾರೆ. ಅಂತರಂಗದಲ್ಲಿ ಸ್ವಾಂಶ ವಿಸ್ತರಣೆಯ ಮೂಲಕ ಇದ್ರೆ ಬಹಿರಂಗವಾಗಿ ವಿರಾಟ್ ರೂಪದಲ್ಲಿ ಇರ್ತಾರೆ. ಮತ್ತು ಆತ್ಮಕ್ಕೆ ಬದಲಾವಣೆ ಇಲ್ಲ ದೇಹಕ್ಕೆ ಬದಲಾವಣೆ. ನಿನ್ನೆ ಕ್ಲಾಸ್ ಅಲ್ಲಿ ನೀವು ಹೇಳಿದ್ರೆ ಮಾತಾಜಿ, ಜನ್ಮ ಬಾಲ್ಯ, ಯೌವನ, ಮತ್ತೆ ನಾವೊಂದು ಜನ್ಮಕ್ಕೆ ಬಂದ ನಂತರ ಇನ್ನೊಂದು ಜನ್ಮಕ್ಕೆ ಜನ್ಮ ನೀಡುವಂತ ಒಂದು ಅವಸ್ಥೆ, ಅದಾದ ನಂತರ ವೃದ್ಧಾಪ್ಯ, ನಂತರ ಶರೀರ ನಶಿಸುವುದು. ಭಕ್ತರಿಗೋಸ್ಕರ ಈ ಪರಮಾತ್ಮ ತನ್ನ ಬೇರೆ ಬೇರೆ ಲೀಲೆಗಳನ್ನು ನೋಡಿ ಆನಂದಿಸುತ್ತಾರೆ ಅನ್ನೋದನ್ನ ನಿನ್ನೆ ನಾವು ಕಲ್ತ್ಕೊಂಡ್ವಿ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಅವ್ರು ಹೇಳಿದ್ರ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಮತ್ತೇನಾದ್ರೂ ಯಾರಾದ್ರೂ ಆಡ್ ಮಾಡಕ್ ಇಷ್ಟಪಡ್ತೀರಾ? ಸೊ ಇವಾಗ ಈಶಾವಾಸ ತತ್ವವನ್ನ ನಿಮ್ಮ ಜೀವನದಲ್ಲಿ ಏನಾದ್ರೂ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಈಗ ಏನಾದ್ರೂ ನಾವ್ ಇವಾಗ ನೋಡಿದ ತಕ್ಷಣ ನಮ್ಗೆ ಎಲ್ಲಾನು ಸ್ವಲ್ಪ ಕಬಳಿಸ್ಬೇಕು ಅನ್ಸುತ್ತೆ. ಆಟೋಮೆಟಿಕಲಿ ಬರ್ತಾ ಇದೆ ಮಾತಾಜಿ. ಈಗ ಮುಂಚೆ ಆದ್ರೆ ನಾವು ಒಂದ್ ಪ್ಲೇಟ್ ಅಲ್ಲಿ ಏನಾದ್ರು ಫಂಕ್ಷನ್ಗೆ ಹೋದ್ರೆ ಬೇಕೋ ಬೇಡೋ ಎಲ್ಲ ಪ್ಲೇಟ್ ಹಾಕೋಬಿಟ್ಟು ತಿಂದು ಆಮೇಲೆ ಸ್ವಲ್ಪ ಡಸ್ಟ್ ಬಿನ್ ಬಿಸಾಡ್ಬಿಡ್ತೀವಿ. ಈಗ ಪ್ರಕೃತಿಗೆ ಬಂದ್ಮೇಲೆ ಪ್ರತಿಯೊಂದು ವಿಷಯ, ಈಗ ದೇವ್ರಿಗೆ ಹೂ ಇಡ್ಬೇಕಾದ್ರೂ ಅಷ್ಟೇನೆ, ಅದು ಹೂ ತಂದು ಒಟ್ರಾಶಿ ಚೆಲ್ದಲೆ ಚೆನ್ನಾಗಿ ಒಂದು ಮಾಳೆ ಮಾಡೋದ ಅಥವಾ ಏನೋ, ಅದ್ ನಮ್ಮಲ್ಲಿ ಸಣ್ಣ ಸಣ್ಣ ಚೇಂಜ್. ಮತ್ತೆ ಡ್ರೆಸ್ ಆಗ್ಲಿ ಇದಾಗ್ಲಿ ಮಾತಾಜಿ ಎಷ್ಟು ಬೇಕು, ನಮ್ಗೆ ಬೇಕಾ ಅಥವಾ ನಾವ್ ಇದನ್ನ ಏನ್ ಮಾಡ್ತಾ ಇದ್ದೇವೆ ಅನ್ನೋದು ಅಂತೂ ಸ್ವಲ್ಪ ಚೇಂಜಸ್ ಬಂದಿದೆ ಮಾತಾಜಿ. ಹೌದು ಮಾತಾಜಿ, ಮೊದ್ಲು ಎಲ್ಲಾರು ಅಂಗಡಿಗಳು ಸೀರೆ ನೋಡಿದ ತಗೊಂಡ್ಬಿಡ್ಬೇಕು ಅನ್ನೋ ಒಂದು ಇದು ಬರ್ತಾ ಇತ್ತು ಮಾತಾಜಿ. ಈಗ ನೋಡಿದ್ರು ನೋಡ್ದಂಗೆ ಹೋಗ್ತದೆ ನಮ್ಗೆ, ಅದ್ರ ಮೇಲೆ ಗಮನ ಇಲ್ಲ ಮಾತಾಜಿ. ಅದೊಂದು ಇದು ಆಸೆ ಅದು ಹೊರಟೋಗಿದೆ ಸ್ವಲ್ಪ. ಮತ್ತೆ ಭಗವಂತನ್ ಮಾತ್ರ ನಾನು ಯಾವತ್ತೂ ಒಂದ್ ಸ್ವಲ್ಪ ಇದಾಗಿದ್ರು ಇಡಲ್ಲ ಮಾತಾಜಿ. ಫ್ರೆಶ್ ಇದಾಗಿದ್ರೆ ಮಾತ್ರ. ಪ್ಲೀಸ್ ಮ್ಯೂಟ್ ಮಾಡಿ ನನ್ಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದು ಮ್ಯೂಟ್ ಆಗ್ತಾ ಇಲ್ಲ, ನೀವೇ ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ಪದ್ಮ ಮಾತಾಜಿ. ನಮ್ಗೆ ಹೂವ ಮಾತ್ರ ಫ್ರೆಶ್ ಆಗಿ ಇರ್ಬೇಕು. ಮತ್ತೆ ಬೇರೆ ವಾಸನೆ ಇಲ್ದಿದ್ದ ಹೂವ ನಾನೇನು ಇಡೋದಿಲ್ಲ ಮಾತಾಜಿ, ಸ್ಮೆಲ್ ಇಡೋದಿಲ್ಲ. ಅದೊಂದು ಇದು ಅಂದ್ರೆ ನನ್ಗೆ ಬೇಗ ಪೂಜೆ ಆಗೋಗ್ಬಿಡು. ಫಸ್ಟ್ ಊಟ ತಿಂಡಿ ಕಾಫಿ ಎಲ್ಲ ಹಾಲು ಏನು ತಗೊಳಕ್ ಮುಂಚೆ ಪೂಜೆ ಆಗೋಗ್ಬಿಡ್ಬೇಕು. ಅದೊಂದು ನಂದು ಪದ್ಧತಿ ಮಾತಾಜಿ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಸುಮ್ನೆ ನಾವು ಓದ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಅಟ್ಲೀಸ್ಟ್ ಪ್ರಯತ್ನ ಪಡ್ಬೇಕು. ಆಗಲ್ಲ, ಒಂದೇ ದಿವಸದಲ್ಲಿ ಆಗಲ್ಲ. ಯಾಕಂದ್ರೆ ನಾವು ಎಷ್ಟು ಜನ್ಮಾಂತರಗಳಿಂದ ನಮ್ಮ ಒಂದು ಮನಸ್ಥಿತಿ ಆ ತರನೇ ಇದೆ ಅಲ್ವಾ? ಎಲ್ಲವನ್ನ ನಾನೇ ಅನುಭವಿಸ್ಬೇಕು, ನಾನೇ ಒಡೆಯ ಅಂತ. ಒಂದೇ ಕ್ಷಣದಲ್ಲಿ ಒಂದೇ ದಿವಸದಲ್ಲಿ ನಮ್ಗೆ ಬದಲಾವಣೆ ಆಗೋದಿಲ್ಲ. ಆದ್ರೆ ಪ್ರಯತ್ನವನ್ನ ನಾವು ಪಡ್ಬೇಕಾಗತ್ತೆ ಅಲ್ವಾ? ಅವಾಗ ಭಗವಂತ ಸಹಾಯ ಮಾಡ್ತಾರೆ ನಮ್ಗೆ. ಸೊ ಯಾರಾದ್ರೂ ಪ್ರಯತ್ನ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ. ಹೆಚ್ಚೆಚ್ಚಾಗಿ ಅಲ್ದಿದ್ರು ಒಂದು ಸಾಹಸ ಕಳಿಸ್ಟಾದ್ರು ನಾವು ಅದನ್ನ ಅಳವಡಿಸ್ಕೊಂತ ಬಂದ್ರೆ ಆಮೇಲೆ ಅದು ಸ್ವಲ್ಪ ಆಗತ್ತೆ ಮಾತಾಜಿ. ಒಂದೇ ಸರಿ ತಪ್ಪದ್ದು ಆಗಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮತ್ತಿನ್ ಯಾರಾದ್ರೂ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹರೇ ಕೃಷ್ಣ ಮಾತಾಜಿ. 4ನೇ ಮಂತ್ರದಲ್ಲಿ ಭಗವಂತನ ಕಾಣೋದು ಹೇಗೆ ಅಂತ ಹೇಳಿದ್ದಾರೆ ಮಾತಾಜಿ. ಅದು ಜ್ಞಾನದ ಕಣ್ಣುಗಳಿಂದ, ದಿವ್ಯ ಜ್ಞಾನದ ಮೂಲಕ ನಾವು ಭಗವಂತನ ಬಗ್ಗೆ ಅರಿಬೋದು, ನೋಡ್ಬೋದು. ಆಮೇಲೆ ವೇದಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ಭಗವಂತನ ದಾಸನಿಗೆ ದಾಸ ಆದ್ರೆ ಮಾತ್ರ ನಾವು ಭಗವಂತನ ಬಗ್ಗೆ ಅರಿಯಕ್ ಸಾಧ್ಯ. ಮತ್ತೆ ಭಗವಂತನ ಕೃಪೆ ಇಲ್ದಿರ ಭಗವಂತನ ಭಕ್ತರು ಕೂಡ ಭಗವಂತನ ಕೃಪೆ ಇಲ್ದಿರದ್ರೆ ಭಗವಂತನ ಬಗ್ಗೆ ಏನು ತಿಳ್ಕೊಳಕ್ ಆಗಲ್ಲ. ಜೀವೇರೋ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್ ಅಂತ ಅರ್ಥ ಆಯ್ತು ಮಾತಾಜಿ. ಮತ್ತೆ 4ರಲ್ಲಿ ಮಹರ್ಷಿಗಳಿಗೂ ಸುರರಿಗೂ ನನ್ನ ನಡ್ಕೊಳಕ್ ಸಾಧ್ಯನೇ ಇಲ್ಲ. ಇನ್ನು ಹಸುರ್ಗೆ ಹತ್ಕೊಳಕ್ ಸಾಧ್ಯನೇ ಆಗಲ್ಲ. ಅದು ಅವ್ರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ ಅಂತ ಭಗವಂತ ಹೇಳಿದ್ದಾರೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು. ಸೊ ಇವತ್ತು 6ನೇ ಶ್ಲೋಕಕ್ಕೆ ಹೋಗೋಣಂತೆ. ಸೊ ಮೊದಲ 3 ಶ್ಲೋಕದಲ್ಲಿ ನಮ್ಗೆ ಈಶಾವಾಸ್ಯ ತತ್ವದ ಬಗ್ಗೆ ಹೇಳ್ತಾರೆ. ಈಶಾವಾಸ್ಯ ತತ್ವವನ್ನ ಪರಿಪಾಲನೆ ಮಾಡಿದ್ರೆ ಸೊ ನಾವು ಹೇಗೆ ಜೀವನವನ್ನ ಮಾಡ್ಬೋದು, ನಮ್ಮ ಗತಿ ಏನು ಅಂತ ಹೇಳ್ತಾರೆ. ಅಕಸ್ಮಾತ್ ಈಶಾವಾಸ್ಯ ತತ್ವನ ನಾವು ಪಾಲಿಸ್ಲಿಲ್ಲ ಅಂತಂದ್ರೆ ನಮ್ಮ ಗತಿ ಏನಾಗುತ್ತೆ, ನಾವು ಅದೋ ಲೋಕಕ್ಕೆ ಹೋಗ್ತೀವಿ, ನರಕ ಅಂಧತಮ ಪ್ರದೇಶಕ್ಕೆ ಹೋಗ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 4-5ರಲ್ಲಿ ಆ ಭಗವಂತನ ಆ ಒಂದು ಶ್ರೇಷ್ಠ ಸ್ಥಾನವನ್ನ ನಮಗೆ ತಿಳಿಸಿಕೊಟ್ರು. ಆ ಭಗವಂತ ಶ್ರೇಷ್ಠ ಅಂತಂದ್ರೆ ಅಷ್ಟೇನೆ ನಮ್ಗೆ ನಮ್ಮ ಸ್ಥಾನದ ಅರಿವಾಗತ್ತೆ. ನಾವ್ ಯಾರು, ನಮಗೂ ಅವ್ರಿಗೂ ಏನ್ ಸಂಬಂಧ ಅಂತ ನಮ್ಗೆ ಅರ್ಥ ಆಗತ್ತೆ ಅಲ್ವಾ?
ಸೊ ಅದನ್ನ ನಮ್ಗೆ ಈ 2 ಶ್ಲೋಕದಲ್ಲಿ ನಮ್ಗೆ ತಿಳಿಸ್ಕೊಟ್ರು. ಭಗವಂತನಲ್ಲಿ ಇರೋದೆಲ್ಲ ವಿರೋಧಾಭಾಸ ಅದು ಅಲ್ವಾ. ನಮ್ಗೆ ಅದನ್ನ ಊಹೆ ಮಾಡ್ಕೊಳ್ಲಿಕ್ಕೂ ಆಗೋದಿಲ್ಲ. ನಮ್ಮ ಚಿಕ್ಕ ಮೆದುಳಿಗೆ, ಈ ಭೌತಿಕವಾದಂತಹ ಒಂದು ಇಂದ್ರಿಯಗಳಿಗೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವ್ರು ಒಳಗಡೆನೂ ಇರ್ತಾರೆ, ಹೊರಗಡೆನೂ ಇರ್ತಾರೆ, ಹತ್ರದಲ್ಲಿ ಇರ್ತಾರೆ, ದೂರದಲ್ಲಿ ಇರ್ತಾರೆ. ಅವರು ಧಾಮದಲ್ಲಿ ಅಚಲವಾಗಿರ್ತಾರೆ, ಆದ್ರೂ ಸಹ ಅವರು ಓಡ್ತಾರೆ, ಇರೋ ಜಾಗದಲ್ಲಿ ಎಲ್ಲವನ್ನ ನಿಯಂತ್ರಿಸ್ತಾರೆ ಅಲ್ವಾ. ಸೊ ಈ ತರದೆಲ್ಲ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಯಾರಿಗಾದ್ರೂ ಹೇಳಿದ್ರೆ ನೀವು ಏನ್ ಮಾತಾಡ್ತಿದ್ದೀರಾ, ನೀವು ಸೆನ್ಸ್ ಅಲ್ಲಿ ಇದ್ದು ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಆದ್ರೆ ಆ ಭಗವಂತನ ಅಚಿಂತ್ಯ ಶಕ್ತಿನ ಅರಿತುಕೊಳ್ಳಿಕ್ಕೆ ದೇವತೆಗಳಿಗೂ ಆಗೋದಿಲ್ಲ ಅಲ್ವಾ. ಇನ್ನ ನಮ್ಮ ಸಾಮಾನ್ಯ ಮನುಷ್ಯರಿಗೆ ಹೇಗೆ ಸಾಧ್ಯ ಅಲ್ವಾ. ಇದನ್ನ ನಾವು ಆ ಭಾಗವತರ ಕಣ್ಣುಗಳಿಂದ ನೋಡ್ಬೇಕು ಅಲ್ವಾ. ಇವಾಗ ನೋಡಿ ಪ್ರಭುಪಾದರಿಗೆ ಅವ್ರಿಗೆ ಎಲ್ಲಾ ಕಡೆನೂ ಅವ್ರಿಗೆ ಭಗವಂತ ಕಾಣಿಸ್ತಾ ಇದ್ದ, ಎಲ್ಲರಲ್ಲೂ ಅವರು ಭಗವಂತನನ್ನ ನೋಡ್ತಾ ಇದ್ರು. ಅವ್ರು ಯಾರನ್ನೂ ಅವರು ದೇಹದಿಂದ ಗುರುತಿಸ್ತಾ ಇರ್ಲಿಲ್ಲ. ಈ ದೇಹದಲ್ಲಿ ವಾಸ ಮಾಡ್ತಿರೋ ಆತ್ಮ ಈ ಒಂದು ಜನ್ಮದಲ್ಲಿ ತನ್ನ ಹಿಂದಿನ ಕರ್ಮಾನುಸಾರ ಈ ದೇಹವನ್ನ ಪಡೆದಿದ್ದಾನೆ, ಈ ಜನ್ಮದಲ್ಲಿ ಅವನನ್ನ ಮುಂದುವರಿಸ್ಲಿಕ್ಕೆ ಅವನಿಗೆ ಇರುವಂತಹ ವಾಹನ ಅದು ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇದ್ರು ಅಲ್ವಾ. ಅದಕ್ಕೆ ನಾವು ಆ ಭಾಗವತರ ಕಣ್ಣಿನಲ್ಲಿ ನಾವು ಅವರ ದೃಷ್ಟಿಯಲ್ಲಿ ಈ ಸಕಲವನ್ನ ನಾವು ಮತ್ತೆ ಭಗವಂತನನ್ನ ನೋಡುದನ್ನ ಮತ್ತೆ ಸಕಲ ಜೀವರಾಶಿಗಳನ್ನ ನೋಡುದನ್ನ ಹೇಗೆ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಈ ಶ್ಲೋಕದಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಈಶೋಪನಿಷತ್ತಲ್ಲಿ ಮಂತ್ರ 6ನ ನೋಡೋಣ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನಾವಿಜುಗುಪ್ಸತೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನಾವಿಜುಗುಪ್ಸತೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನಾವಿಜುಗುಪ್ಸತೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಮಂತ್ರ 6. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನಿ ಏವ ಅನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಯಸ್ಯ ಸರ್ವಾಣಿ ಭೂತ್ಯ ಆತ್ಮಾನೇನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಭೂತಾನಿ ಆತ್ಮಾನಿ ಏವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನೊಬ್ರು ಯಾರೋ ಓದ್ಬೇಕು ಅನ್ಕೊಂಡ್ರಲ್ಲ, ಓದ್ಬಿಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಂತ್ರ 6. ಎಷ್ಟು ಸರ್ವಾಣಿ ಹೇಳಿ ಮಾತಾಜಿ. ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಇನ್ನೊಬ್ರು ಯಾರೋ ಅರ್ಧ ಎಷ್ಟು ಸರ್ವಾಣಿ ಭೂತಾನಾತ್ಮನೆ ವಾನುಪಶ್ಯಂತಿ ಸರ್ವಭೂತೇಷು ಚಾತ್ಮನಂ ತತೋ ನ ಗುಪ್ತಸೆ. ಗುಪ್ಸತೆ ಮಾತಾಜಿ. ಗುಪ್ಸತೆ ಸತೆ ಗುಪ್ಸತೆ. ಹಾ ಮಾತಾಜಿ. ಯಹ. ಧನ್ಯವಾದಗಳು ಮಾತಾಜಿ. ಯಹ ಯಾರು, ತು ಆದರೆ, ಸರ್ವಾಣಿ ಸಕಲ, ಭೂತಾನಿ ಜೀವಗಳು, ಆತ್ಮನಿ ಏವ ಪರಮಪ್ರಭುವಿಗೆ ಸಂಬಂಧಿಸಿದಂತೆಯೇ, ಅನುಪಶ್ಯತಿ ವ್ಯವಸ್ಥಿತವಾಗಿ ನೋಡುವನೋ, ಸರ್ವಭೂತೇಷು ಎಲ್ಲ ಜೀವಿಗಳಲ್ಲಿ, ಛ ಮತ್ತು ಆತ್ಮಾನಂ ಪರಮಾತ್ಮನನ್ನು, ತತಃ ಅನಂತರ, ನಾ ವಿಜುಗುಪ್ಸತೆ ಯಾರನ್ನು ದ್ವೇಷಿಸುವುದಿಲ್ಲ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದ ಅವರಿಂದ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಯಾವನು ಎಲ್ಲವನ್ನು ಪರಮಪ್ರಭುವಿಗೆ ಸಂಬಂಧಿಸಿದಂತೆಯೇ ನೋಡುತ್ತಾನೋ, ಎಲ್ಲ ಜೀವಿಗಳನ್ನು ಅವನ ವಿಭಿನ್ನಾಂಶಗಳೆಂದು ಕಾಣುತ್ತಾನೋ ಮತ್ತು ಎಲ್ಲದರಲ್ಲೂ ಪರಮಪ್ರಭುವನ್ನೇ ಕಾಣುತ್ತಾನೋ, ಅವನು ಯಾವ ವಸ್ತುವನ್ನು, ಯಾವುದೇ ಜೀವಿಯನ್ನು ದ್ವೇಷಿಸುವುದಿಲ್ಲ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಆ ಒಂದು ಶುದ್ಧ ಭಕ್ತರು ಅಂತ ನಾವೇನ್ ಹೇಳ್ತೀವೋ, ಅಥವಾ ಭಗವದ್ ಭಕ್ತಿಯನ್ನು ಯಾರು ಮಾಡ್ತಿರ್ತಾರೋ ಅವರ ಒಂದು ದೃಷ್ಟಿಯಲ್ಲಿ ಈ ಒಂದು ಇಡೀ ಈ ಒಂದು ಸೃಷ್ಟಿ ಹೇಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಎಲ್ಲವನ್ನ ಅವರು, ಸಕಲವನ್ನು ಸಹ ಅವರು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದಂತೆನೆ ಅವ್ರು ನೋಡ್ತಾರೆ
ಯಾಕಂದ್ರೆ ಭಗವಂತನೇ ಹೇಳಿದ್ದಾರೆ ಅಹಂ ಸರ್ವಸ್ಯ ಪ್ರಭವೋ. ಅವ್ರೇನ್ ಹೇಳಿಲ್ಲ ನಾನು ಬರೀ ಮನುಷ್ಯರಿಗೆ ಮಾತ್ರ ಅಥವಾ ತುಂಬಾ ಅಮೆರಿಕದಲ್ಲಿರೋರೆಲ್ಲ ತುಂಬಾ ಅವರು ಏನು ಸೈನ್ಸ್ ಅಲ್ಲಿ ಮುಂದುವರೆದಿದ್ದಾರೆ, ಮತ್ತೆ ಅವರು ಶ್ರೀಮಂತರಾಗಿದ್ದಾರೆ, ಶ್ರೀಮಂತ ರಾಷ್ಟ್ರ ಅವ್ರು ಮಾತ್ರ ನಂಗೆ ಇಷ್ಟ ಅಂತ ಭಗವಂತ ಹೇಳಿಲ್ಲ. ಅದು ಅವ್ರು ಮಾತ್ರ ನಾನು ಸೃಷ್ಟಿ ಮಾಡಿದೀನಿ ಅಂತ ಹೇಳಿಲ್ಲ ಅಲ್ವಾ. ಸಕಲವನ್ನು ಅಹಂ ಸರ್ವಸ್ಯ ಪ್ರಭು. ಈ ಭೌತಿಕ ಪ್ರಪಂಚ ಒಂದೇ ಅಲ್ಲ, ಆಧ್ಯಾತ್ಮಿಕ ಪ್ರಪಂಚವನ್ನು ಸಹ ನಾನೇ ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾ ಇದಾರೆ. ಎಲ್ಲದರ ಒಡೆಯ ನಾನೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅದನ್ನ ಇಲ್ಲಿ ಇವರು ಅರ್ಥ ಮಾಡ್ಕೊತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವೇನ್ ಮಾಡ್ತೀವಿ, ಸೊ ಇವಾಗ ನಮ್ಗೆ ಸಂಬಂಧಿಸಿದ ವಸ್ತುಗಳೆಲ್ಲ ನಮ್ದು ಅಂತ ಅನ್ಕೋತೀವಿ. ಬೇರೆಯವ್ರಿಗೆ ಸಂಬಂಧಿಸಿರೋ ವಸ್ತುಗಳು ಇದು ಎಲ್ಲರೂ ಸಹ ಇದನ್ನ ಉಪಯೋಗಿಸ್ಬೇಕು, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಸೊ ಇಲ್ಲ, ಎಲ್ಲವೂ ಸಹ ಸಕಲವೂ ಸಹ ಭಗವಂತನಿಗೆ ಸಂಬಂಧಿಸಿದೆ. ಸೊ ಇದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯ? ಈ ತರ ಆ ಭಗವದ್ ಭಕ್ತರು ಮಾತ್ರನೇ ಆತರ ನೋಡ್ಲಿಕ್ಕೆ ಸಾಧ್ಯ. ಮತ್ತೆ ಅವರು ವಸ್ತುಗಳನ್ನು ಒಂದೇ ಅಲ್ಲ, ಎಲ್ಲ ಜೀವರಾಶಿಗಳನ್ನು ಸಹ ಭಗವಂತನ ವಿಭಿನ್ನ ಅಂಶ ಅಂತ ಅವರು ಕಾಣ್ತಾ ಇದ್ದಾರೆ ಅಲ್ವಾ. ಸೊ ಭಗವಂತನಿಗೆ ಸ್ವ ಅಂಶ ವಿಸ್ತರಣೆಗಳಿದೆ ಅಲ್ವಾ, ಮತ್ತೆ ವಿಭಿನ್ನ ಅಂಶ ವಿಸ್ತರಣೆಗಳಿದೆ. ಸೊ ನಾವೆಲ್ಲ ಸ್ವ ಅಂಶ ವಿಸ್ತರಣೆನೋ ಅಥವಾ ವಿಭಿನ್ನ ಅಂಶ ವಿಸ್ತರಣೆನೋ ಸ್ವಾಂಶಂ ಮಾತಾಜಿ. ಸ್ವ ಅಂಶ ಅಂತಂದ್ರೆ ಇವಾಗ ಒಂದು ಕ್ಯಾಂಡಲ್ ತಗೊಂಡು ಇನ್ನೊಂದು ಕ್ಯಾಂಡಲ್ ಅನ್ನ ಹಚ್ಚಿದ್ರೆ ಮೊದಲನೇ ಕ್ಯಾಂಡಲ್ ಅಥವಾ ಯಾವ ಕ್ಯಾಂಡಲ್ ನಾವು ಹಚ್ಚಿರ್ತೀವೋ ಅಷ್ಟೇ ಪ್ರಕಾಶಮಾನವಾಗಿ ಇನ್ನೊಂದು ಕ್ಯಾಂಡಲ್ ನಾವು ಹಚ್ಚಿರೋ ಕ್ಯಾಂಡಲ್ ಸಹ ಉರಿಯುತ್ತೆ. ಹಾಗಾದ್ರೆ ವಿಭಿನ್ನ ಅಷ್ಟೇ ಅಂಶ ಶಕ್ತಿ ಇದೆ. ನಾವು ಅಷ್ಟು ಪರಮಾತ್ಮ ಅಷ್ಟೇ ಶಕ್ತಿ ನಮ್ಗೆ ಇಲ್ಲ ಮಾತಾಜಿ. ಅದಕ್ಕೆ ನಾವು ಸ್ವ ಅಂಶ ವಿಸ್ತರಣೆ ಅಲ್ಲ, ಎಲ್ಲ ವಿಷ್ಣು ತತ್ವಗಳು ಸಹ ಸ್ವ ಅಂಶ ವಿಸ್ತರಣೆ ಬರ್ತಾರೆ. ಅಂದ್ರೆ ಕೃಷ್ಣನಿಂದ ಬಲರಾಮರಿಂದ ಏನು ಮೊದಲ ಚತುರ್ವ್ಯೂಹ ಅಂದ್ರೆ ಯಾರ್ಯಾರು ಬರ್ತಾರೆ ಮೊದಲ ಚತುರ್ವ್ಯೂಹ ಅಂತಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಬರ್ತಾರೆ. ಮೊದಲ ಚತುರ್ವ್ಯೂಹ 4 ಜನ ಬರ್ತಾರೆ. ಅದಾದ್ಮೇಲೆ ಮೊದಲನೇ ಸಂಕರ್ಷಣದಿಂದ ಯಾರು ಬರ್ತಾರೆ? ನಾರಾಯಣ ಬರ್ತಾರೆ. ನಾರಾಯಣನಿಂದ ಎರಡನೇ ಚತುರ್ವ್ಯೂಹ ಅಂತಂದ್ರೆ ಮತ್ತೆ ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಅವ್ರು ಬರ್ತಾರೆ. ಮತ್ತಾದ್ಮೇಲೆ ಎರಡನೇ ಸಂಕರ್ಷಣದಿಂದ ಯಾರು ಬರ್ತಾರೆ? ಈ ಪುರುಷ ಅವತಾರಗಳು ಬರುತ್ತೆ. ಅಂದ್ರೆ ಫಸ್ಟ್ ಕಾರಣೋದಕಶಾಹಿ ವಿಷ್ಣು ಬರ್ತಾರೆ, ಕಾರಣೋದಕಶಾಹಿ ವಿಷ್ಣುವಿನಿಂದ ಗರ್ಭೋದಕಶಾಹಿ ವಿಷ್ಣು ಬರ್ತಾರೆ, ಗರ್ಭೋದಕಶಾಹಿ ವಿಷ್ಣುವಿಂದ ಕ್ಷೀರೋದಕಶಾಹಿ ವಿಷ್ಣು ಬರ್ತಾರೆ. ಅವರು ಪರಮಾತ್ಮ ರೂಪಿಯಾಗಿ ಎಲ್ಲರ ಹೃದಯದಲ್ಲಿ ಅವ್ರು ಇರ್ತಾರೆ ಅಲ್ವಾ. ಇಷ್ಟನ್ನ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಆ ಕೃಷ್ಣನಿಂದ ಇವರೆಲ್ಲ ಯಾರೆಲ್ಲ ನಾವ್ ಇಲ್ಲಿ ತನಕ ತಿಳ್ಕೊಂಡ್ವಿ, ಪುರುಷಾವತಾರ ಇಲ್ಲಿ ತನಕ ಇವರೆಲ್ಲರೂ ಸಹ ಸ್ವ ಅಂಶ ವಿಸ್ತರಣೆ, ಭಗವಂತನ ವಿಸ್ತರಣೆಯ 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 ವಿಸ್ತರಣೆ ತರ. ಅಂದ್ರೆ ಇವರೆಲ್ಲರನ್ನು ಸಹ ಭಗವಂತನಷ್ಟೇನೆ ಶಕ್ತಿಶಾಲಿಗಳು. ಆ ಮೊದಲನೇ ಕ್ಯಾಂಡಲ್ ಅಲ್ಲಿ ಎಷ್ಟು ಪ್ರಕಾಶ ಇದೆಯಾ, ಬೆಳಕ ಇದೆಯೋ ಅದೇ ತರನೇ ಅದರಿಂದ ಹಚ್ಚಿರೋ ಕ್ಯಾಂಡಲ್ಸ್ಗೂ ಇರುತ್ತೋ ಅದೇ ತರನೇ ಮಾತಾಜಿ. ಬಟ್ ನಾವು ವಿಭಿನ್ನ ಅಂಶಕ್ಕೆ ಬರ್ತೀವಿ. ನಾವು ಗುಣದಲ್ಲಿ ಮಾತ್ರ ಒಂದೇ, ಭಗವಂತನ ನಮಗೂ ಗುಣದಲ್ಲಿ ಮಾತ್ರ ಏನು ಸಾಮ್ಯತೆ ಇದೆ, ಆದ್ರೆ ಪ್ರಮಾಣದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ. ಏನು ಹೋಲಿಸ್ತೀವಿ? ಭಗವಂತನನ್ನ ನಾವು ಸಮುದ್ರಕ್ಕೆ ಹೋಲಿಸ್ತೀವಿ. ಆ ಸಮುದ್ರದಲ್ಲಿ ಇರುವಂತಹ ಒಂದೇ ಒಂದು ತೊಟ್ಟು ನೀರಿಗೆ, ಒಂದೇ ಒಂದು ಹನಿ ನೀರಿಗೆ ನಮ್ಮನ್ನ ನಾವು ಹೋಲಿಸ್ಕೊತೀವಿ ಅಲ್ವಾ. ಒಂದು ದೊಡ್ಡ ಬೆಂಕಿ ರಾಶಿ ಇದ್ರೆ ಅದರಿಂದ ಬರ್ತಿರುವಂತಹ ಒಂದು ಕಿಡಿಗೆ ನಾವು ನಮ್ಮನ್ನ ಹೋಲಿಸ್ಕೊತೀವಿ ಅಲ್ವಾ. ಸೊ ನಾವೆಲ್ಲನೂ ಸಹ ವಿಭಿನ್ನ ಅಂಶ, ಭಗವಂತನ ವಿಭಿನ್ನ ಅಂಶ. ಸೊ ಇದನ್ನ ಒಬ್ಬ ಭಗವದ್ ಭಕ್ತ ಅವನು ಆತರ ನೋಡ್ತಾನೆ. ಎಲ್ಲ ಜೀವರಾಶಿಗಳು, ಬರೇ ಮಾನವರೊಬ್ರೇ ಅಲ್ಲ, ಸಕಲ ಜೀವರಾಶಿಗಳು, ತುಚ್ಛವಾಗಿರುವಂತ ಜೀವರಾಶಿಗಳು, ಏಕಕೋಶ ಜೀವಿ ಯಾವುದೇ ಇರ್ಲಿ, ಸಸ್ಯಗಳು ಎಲ್ಲವೂ ಸಹ ಭಗವಂತನ ವಿಭಿನ್ನ ಅಂಶ. 84 ಲಕ್ಷ ಜೀವರಾಶಿಗಳನ್ನ ಅವನು ಭಗವಂತನ ವಿಭಿನ್ನ ಅಂಶ ಅಂತ ಹೇಳ್ಬಿಟ್ಟು ಅವನು ಕಾಣ್ತಾ ಇದ್ದಾನೆ. ಇವಾಗ ಭಗವಂತನ ವಿಭಿನ್ನ ಅಂಶ ಅಂದ್ರೆ ನಾವೆಲ್ಲ ಏನಾಗ್ತೀವಿ? ನಾವ್ ಒಬ್ರಿಗೊಬ್ರು ಏನಾಗ್ತೀವಿ? ನಾವೆಲ್ಲನೂ ಭಗವಂತನ ಅಂಶ. ನಾವು ಭಗವಂತನನ್ನ ತಂದೆ ಅಂತ ಒಪ್ಕೊಂಡ್ರೆ ಅಹಂ ಬೀಜ ಪಿತಾ ಅಂತ ಹೇಳಿದಾರೆ, ನಾನೇ ಪಿತಾ ಅಂತ ಹೇಳಿದಾರೆ. ಎಲ್ಲರಿಗೂ ಅಂದ್ರೆ ಬೀಜ ಕೊಡುವಂತಹ ತಂದೆ ನಾನೇ ಅಂತ ಹೇಳ್ತಾರೆ. ಅವ್ರ ತಂದೆ ಆದ್ಮೇಲೆ ಭಗವಂತನ ಮಕ್ಕಳು. ನಾವೆಲ್ಲ ಮಕ್ಕಳು ಅಲ್ವಾ. ಇವಾಗ ನಾವು ನಮ್ಮ ಮನೆಯಲ್ಲಿ ಯಾರಾದ್ರೂ ಅಕ್ಕ ತಮ್ಮ ಅವ್ರನ್ನೆಲ್ಲ ಇದ್ರೆ ನಾವು ದ್ವೇಷ ಮಾಡ್ತೀವ? ನಾವು ಅಂದ್ರೆ ಸಹಜವಾಗಿ ಕೇಳ್ತಾ ಇದ್ದೀನಿ. ಅಂದ್ರೆ ನಮ್ಗೆ ನಾವು ದ್ವೇಷ ಮಾಡಲ್ಲ, ಎಷ್ಟು ಪ್ರೀತಿಯಿಂದ ಇರ್ತೀವಿ. ನಾವು ಪ್ರೀತಿಯಿಂದ ಇರ್ತೀವಿ ಅಂದ್ರೆ ಸಹಜವಾಗಿ ಹೇಳ್ತಾ ಇದ್ದೀನಿ ಅಲ್ವಾ. ಎಷ್ಟೊಂದ್ ಕಡೆ ಇವಾಗ ದ್ವೇಷ ಇದೆ, ಅಣ್ಣ ತಮ್ಮನ ಒಡ ಹುಟ್ಟಿದವ್ರಿಗೂ ಅಲ್ಲಿ ಮತ್ಸರ ಬರುತ್ತೆ, ಇಲ್ಲ ಅನ್ನಲ್ಲ. ಅದನ್ನ ಹೇಳ್ತಾ ಇಲ್ಲ, ಸಹಜವಾಗಿ ನಮ್ಗೇನಾಗುತ್ತೆ? ಪ್ರೀತಿ ಬರುತ್ತೆ ಅಲ್ವಾ. ಸೊ ಅವ್ರ ಮೇಲೆ ಒಲವಿರುತ್ತೆ, ಪ್ರೀತಿ ಇರುತ್ತೆ, ಅಫೆಕ್ಷನ್ ಅಂತ ಏನ್ ಹೇಳ್ತೀವೋ ಅದು ಇರುತ್ತೆ ಅಲ್ವಾ. ನಾವು ಮೂವಿಯಲ್ಲೂ ಸಹ ನಾವು ನೋಡಿದೀವಿ ಎಷ್ಟು ಅವರು ಅಕಸ್ಮಾತ್ ಇವಾಗ ಅಣ್ಣ ತಮ್ಮ ಬೇರ್ಪಟ್ಟಿರ್ತಾರೆ ಅನ್ಕೊಳ್ಳಿ, ಅವ್ರು ಎಷ್ಟು ದ್ವೇಷ ಸಾಧಿಸ್ತಾ ಇರ್ತಾರೆ, ಒಬ್ರಿಗೊಬ್ರು ಸಾಯಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಆದ್ರೆ ಯಾವಾಗ ಅವ್ರಿಗೆ ಆ ವಿಷಯ ಗೊತ್ತಾಗುತ್ತೆ, ಅವನು ಬೇರೆ ಯಾರು ಅಲ್ಲ, ನೀನ್ ಯಾರನ್ನ ಸಾಯಿಸಕ್ ಹೊರಟಿದ್ಯಾ, ಬೇರೆ ಯಾರು ಅಲ್ಲ, ನಿನ್ನ ಹೊಡ ಹುಟ್ಟಿದವ ಅವನು,
ಬೇರ್ಪಟ್ಟಿದ್ದ ಅವನು, ನೀನು ಹುಟ್ಟಿದ ಅಂದ್ರೆ ಸಣ್ಣ ವಯಸ್ಸಲ್ಲಿ ಬೇರ್ಪಟ್ಟಿದ್ದ ಅಂತ ಅವ್ರ ತಾಯಿ ಹೇಳಿದ್ರೆ ಏನಾಗತ್ತೆ? ಅವಾಗ ಏನ್ ಮಾಡ್ತಾನೆ? ಒಬ್ಬ ಮಗನಿಗೆ ಹೇಳಿದ್ರೆ ಅವಾಗ ತಮ್ಮ ಅಂತ ಒಪ್ಕೊಳ್ತಾನೆ ನಮ್ಮ ಅಲ್ವಾ, ತಮ್ಮ ಅಂತ ಒಪ್ಕೋತಾನೆ. ಮತ್ತೆ ಎಷ್ಟು ದ್ವೇಷ ಇದಿರುತ್ತೆ, ಸಾಯಿಸ್ಬೇಕು ಅಂತ ಒಂದು ಮನಸ್ಥಿತಿಲಿ ಇರ್ತಾನೆ. ಆಮೇಲೆ ಏನಾಗುತ್ತೆ? ಇಮಿಡಿಯೇಟ್ ಆಗಿ ಏನಾಗುತ್ತೆ? ಎಷ್ಟು ಪ್ರೀತಿ ಬರುತ್ತೆ ಅಲ್ವಾ? ಸೊ ಅಂದ್ರೆ ನಮ್ಗೆ ಯಾವಾಗ ಇದ್ರ ಅರಿವಾಗತ್ತೆ, ಭಗವಂತ ನಮ್ಮ ತಂದೆ, ನಾವೆಲ್ಲನೂ ಸಹ ಭಗವಂತನ ಮಕ್ಕಳು ಅಲ್ವಾ? ಅಲ್ಲಿ ಏನು ಭೇದ ಭಾವ ಇಲ್ಲ. ಇವಾಗ ಒಂದು ಪ್ರಾಣಿನೂ ಸಹ ಭಗವಂತನ ಮಗು ಅಲ್ವಾ? ಇವಾಗ ಅಕಸ್ಮಾತ್ ನಮಗೇನಾದ್ರು ಹೊಡೆ ಹುಟ್ಟಿರೋದ್ರಲ್ಲಿ ಒಬ್ರು ಯಾರಾದ್ರೂ ಒಂದ್ ಸ್ವಲ್ಪ ಅಂಗವಿಕಲತೆ ಹೊಂದಿದ್ರೆ, ಒಂದ್ ಸ್ವಲ್ಪ ಬುದ್ಧಿ ಕಡಿಮೆ ಇದ್ರೆ, ನಾವ್ ಅವ್ರನ್ನ ಇವನ್ಗೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾವ್ ಅವನ್ನ ಪ್ರಾಣಿ ತರ ನೋಡ್ಕೋತೀವಾ? ಇಲ್ಲ ಅಲ್ವಾ? ಸೊ ಅವನ ಆ ಒಂದು ಏನು ನೆಗೆಟಿವಿಟಿ ಇದ್ರೂ ಸಹ ಅದನ್ನು ಸಹ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಅದೇ ತರನೇ ಈ ಪ್ರತಿಯೊಂದು ಜೀವರಾಶಿಗಳಲ್ಲಿ ನಾವು ಮನುಷ್ಯನಷ್ಟು ಅವರು ಈಕ್ವಲ್ ಇಲ್ದಲೇ ಇರ್ಬೋದು, ಆದ್ರೆ ಪ್ರತಿಯೊಂದು ಜೀವರಾಶಿಯನ್ನು ಸಹ ಭಗವಂತನ ವಿಭಿನ್ನಾಂಶ ಅಂತ ಹೇಳ್ಬಿಟ್ಟು ಅವ್ರು ಕಾಣ್ತಾರೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ಆ ರಾಜ ಅಂತ ಅವ್ರು ಏನ್ ಇದಾರೆ, ನಿಜವಾದ ರಾಜ ಎಲ್ಲರನ್ನು ಪ್ರಜೆಗಳಾಗಿ ನೋಡ್ತಾರೆ. ನಾವ್ ಇವಾಗ ಪ್ರಜೆ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಪ್ರಜೆ ಅಂದ ತಕ್ಷಣ ರಾಜನ ಮಕ್ಕಳು ಅಂತ ಅವ್ರ ಮಕ್ಕಳ ತರ ನೋಡ್ಕೊಂತಾನೆ ಮಾತಾಜಿ ರಾಜ. ಸೊ ಅಂದ್ರೆ ನಮಗ್ ಬರೇ ಜನಗಳು ಮಾತ್ರ ಜ್ಞಾಪಕ ಬರ್ತಾರೆ. ಪ್ರಜೆಗಳಂದ್ರೆ ಜನಗಳು, ಅವ್ರಿಗೆ ಮಾತ್ರನೇ ಹಕ್ಕಿರೋದು ಈ ರಾಜ್ಯದಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ಅನುಭವಿಸ್ಲಿಕ್ಕೆ ಹಕ್ಕಿರೋದು ಅಂದ್ರೆ ಮನುಷ್ಯರಿಗೆ ಮಾತ್ರ ಅಂತ ಅನ್ಕೋತೀವಿ. ನಾವೇ ನಿಜವಾದ ಪ್ರಜೆಗಳು ಅನ್ಕೋತೀವಿ. ಆದ್ರೆ ನಮ್ಮ ಧರ್ಮ ಗ್ರಂಥಗಳು ಏನ್ ಹೇಳುತ್ತೆ? ಯಾರೇ ಇಲ್ಲಿ ಹುಟ್ಲಿ, ಜನ್ಮವನ್ನ ಪಡೀಲಿ ಒಂದು ರಾಜ್ಯದಲ್ಲಿ, ಒಂದು ಭಾಗದಲ್ಲಿ, ಅವರು ಪ್ರಜೆ ಆಗ್ಬಿಡ್ತಾರೆ. ಅವ್ರಿಗೂ ಸಹ ಅಲ್ಲಿ ಎಲ್ಲವನ್ನ ಅನುಭವಿಸುವಂತ ಹಕ್ಕಿರುತ್ತೆ. ನಾವೇನ್ ಮಾಡ್ತಾ ಇದೀವಿ? ಮನುಷ್ಯರು ಮಾತ್ರನೇ, ನಮಗ್ ಮಾತ್ರನೇ ಎಲ್ಲ ಹಕ್ಕು ಅಂತ ಹೇಳ್ಬಿಟ್ಟು ನಾವು ಆ ಪ್ರಾಣಿ, ಪಶು, ಪಕ್ಷಿ, ಸಸ್ಯ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಲ್ವಾ? ಸೊ ನಮ್ಗೆ ಇಷ್ಟ ಬಂದಂಗೆ ನಾವು ಜೀವನ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಒಬ್ಬರೇ ಪ್ರಜೆಗಳು ಅನ್ಕೋತಿದ್ವಿ. ಪ್ರಜಾ ಅಂತಂದ್ರೆ ಯಾರು ಆ ಒಂದು ಜಾಗದಲ್ಲಿ ಅವ್ರು ಹುಟ್ತಾರೆ ಅವ್ರೇನೆ ಪ್ರಜಾ ಅಲ್ವಾ? ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ವಸ್ತುಗಳಲ್ಲೂ ಸಹ ಎಲ್ಲವನ್ನು ಭಗವಂತನಿಗೆ ಸಂಬಂಧಿಸಿದ್ದು ಅಂತ ನೋಡ್ತಾರೆ. ಎಲ್ಲ ಜೀವರಾಶಿಗಳನ್ನ ಭಗವಂತನ ವಿಭಿನ್ನಾಂಶ ಅಂತ ನೋಡ್ತಾರೆ. ಮತ್ತೆ ಎಲ್ಲದರಲ್ಲೂ ಪರಮ ಪ್ರಭುವನ್ನೇ ಅವರು ಕಾಣ್ತಾರೆ ಅಲ್ವಾ? ಭಗವಂತ ಏನ್ ಹೇಳಿದ್ದಾರೆ? ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ಕಣದಲ್ಲೂ ನಾನು ಇರ್ತೀನಿ ಅಂತ. ಅದೇ ತರನೇ ಅವ್ರು ಕಾಣ್ತಾರೆ. ಎಲ್ಲೇ ಏನೇ ನೋಡಿದ್ರು ಸಹ ಅವ್ರಿಗೆ ಪ್ರಭು ಕಾಣ್ತಾರೆ ಅಲ್ವಾ? ನಾವ್ ಎಷ್ಟೊಂದ್ಸರಿ ಜಗನ್ನಾಥಂದು ಲೀಲೆಗಳನ್ನ ನೋಡಿದಾಗ ಅವನ ಭಕ್ತರನ್ನ ನಾವು ನೋಡಿದ್ವಿ ಅಲ್ವಾ? ಸೊ ಅವ್ರು ಎಲ್ಲೇ ನೋಡಿದ್ರು ಜಗನ್ನಾಥನನ್ನ ನೋಡ್ಬಿಡ್ತಾ ಇದ್ರು. ಒಂದು ಮಡಿಕೆಯಲ್ಲಿ ಏನಾದ್ರು ಅವ್ರ ಹೆಂಡತಿ ಆ ಮಜ್ಜಿಗೆನೋ ಅಥವಾ ಗಂಜಿನ ತಂದಿಟ್ರೆ, ಅವ್ರಿಗೆ ಆ ಮಡಿಕೆ ಶೇಪ್ ಮೇಲ್ಗಡೆ ಮೇಲ್ಗಡೆ ತನಕ ಆ ಒಂದು ಗಂಜಿ ಇದ್ರೆ ಅವ್ರಿಗೆ ಹೆಂಗ್ ಕಾಣಿಸ್ತಿರುತ್ತೆ? ಅದು ಜಗನ್ನಾಥನ ಮುಖ ತರ ಕಾಣಿಸ್ತಾ ಇರುತ್ತೆ. ಮತ್ತೆ ಅಲ್ಲಿ ಏನಾದ್ರೂನು ಎರಡು ಯಾವ್ದಾದ್ರೂನು ಎಲೆಗಳು ಅಥವಾ ಏನಾದ್ರು ಒಂದಿದ್ರೆ ಎರಡು ಕಣ್ಣುಗಳು ಅಂತ ಕಾಣಿಸಿ ಅವರು ಜಗನ್ನಾಥನನ್ನ ನಾನು ಹೇಗೆ ಸ್ವೀಕರಿಸೋದು ಅಂತ ಹೇಳ್ಬಿಟ್ಟು ಅವರು ಅದನ್ನ ಸ್ವೀಕರಿಸ್ಲಿಕ್ಕೆ ಹೋಗೋದಿಲ್ಲ ಅಲ್ವಾ? ಮತ್ತೆ ನಾವು ಚೈತನ್ಯ ಮಹಾಪ್ರಭುಗಳನ್ನ ನೋಡಿದ್ವಿ. ಅವ್ರು ಯಾವುದೇ ಒಂದು ಕಪ್ಪಾಗಿರೋದನ್ನ ನೋಡಿದ್ರೆ ಅವರು ಕೃಷ್ಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಯಾವುದೇ ನೀರನ್ನ ನೋಡಿದ್ರೆ ಇದು ಯಮುನಾ ಅಂತ ಹೇಳ್ಬಿಟ್ಟು ಧುಮುಕ್ ಬಿಡ್ತಾ ಇದ್ರು ಅಲ್ವಾ? ಯಾವುದೇ ಒಂದು ಬೆಟ್ಟವನ್ನ ನೋಡಿದ್ರೆ ಇದು ಗಿರಿರಾಜ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ರು ಅಲ್ವಾ? ನೋಡಿ, ಅವ್ರಿಗೆ ಎಲ್ಲದರಲ್ಲೂ ಯಾವುದೇ ಒಂದು ವಸ್ತುವನ್ನ ನೋಡಿದ್ರು ಅವರು ಭಗವಂತನನ್ನ ಅವರು ಕಾಣ್ತಾ ಇದ್ರು ಅಲ್ವಾ? ಸೊ ಮತ್ತೆ ಈ ತರ ಇದ್ದಾಗ ಏನಾಗುತ್ತೆ? ಅವನಿಗೆ ಏನನ್ನೂ ದ್ವೇಷ ಮಾಡೋದಿಲ್ಲ, ಯಾವ ವಸ್ತುವನ್ನು ದ್ವೇಷಿಸೋದಿಲ್ಲ, ಯಾವ ಜೀವಿಯನ್ನು ದ್ವೇಷಿಸೋದಿಲ್ಲ ಅಲ್ವಾ? ಎಲ್ಲವನ್ನ ಭಗವಂತನ ಆ ಒಂದು ಸರ್ವಿಸ್ಗೆ, ಅವರ ಸೇವೆಗೆ ಅವರು ಉಪಯೋಗಿಸ್ತಾರೆ ಅಲ್ವಾ? ಇದನ್ನ ಎಂತಹ ವೈರಾಗ್ಯ ಅಂತ ಕರೀತಾರೆ? ಪ್ರತಿಯೊಂದನ್ನ ನಮ್ಮ ಇಂದ್ರಿಯ ಸುಖಕ್ಕೆ ಉಪಯೋಗಿಸ್ತಲೆ ಭಗವಂತನ ಸೇವೆಗೆ ಉಪಯೋಗಿಸೋದನ್ನ ಏನಂತ ಕರೀತಾರೆ? ಸ್ವಲ್ಪ ವೈರಾಗ್ಯ. ಹಾ, ಸ್ವಲ್ಪ ವೈರಾಗ್ಯನ ಹೇಳ್ತಾರಲ್ಲ ಮತ್ತೆ ಯುಕ್ತ ವೈರಾಗ್ಯ ಮಾತಾಜಿ. ಯುಕ್ತ ವೈರಾಗ್ಯ ಮತ್ತೆ ಕರೆಕ್ಟ್. ಯುಕ್ತ ವೈರಾಗ್ಯ ಕಲ್ಬು ವೈರಾಗ್ಯ ಅಂತಂದ್ರೆ ಅದು ಆಳವಾಗಿಲ್ಲ. ಅದು ಏನಂತಂದ್ರೆ ವೈರಾಗ್ಯ ಅಂದ್ರೆ, ಅಯ್ಯೋ ನಾನು ಈ ವಸ್ತುವನ್ನ ನಾನು ಬಳಸ್ಬಿಟ್ರೆ ನನಗೆ ಏನಾಗುತ್ತೆ? ನನ್ನ ಅಕೌಂಟ್ಗೆ ಪುಣ್ಯವೋ ಪಾಪವೋ ಬಂದ್ಬಿಡುತ್ತಲ್ಲ ಅಂತ ಬಿಟ್ಟು ಅವರು ಆ ವಸ್ತುವನ್ನೇ ಅವರು ತಿರಸ್ಕರಿಸ್ಬಿಡ್ತಾರೆ. ಅಂದ್ರೆ ಬೇಡ, ಇದಿದ್ರೆ ತಾನೇ ನನಗೆ ಪ್ರಾಬ್ಲಮ್, ನಾನು ಬಂಧನಕ್ಕೆ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ತ್ಯಾಗ ಮಾಡ್ಬಿಡ್ತಾರೆ. ಆದ್ರೆ ಎಲ್ಲವೂ ಸಹ ಭಗವಂತನ ಸೃಷ್ಟಿ, ಎಲ್ಲದರ ಒಡೆಯ ಅವನು. ಅದಕ್ಕೆ ನಾವೇನ್ ಮಾಡ್ಬೇಕು? ಎಲ್ಲವನ್ನ ಭಗವಂತನಿಗೆ ಉಪಯೋಗಿಸ್ಬೇಕು ಅಲ್ವಾ? ಇವಾಗ ನಾವು ನೋಡಿರೋ ಹಾಗೇನೆ ಈಗ ಮಾಯಾವಾದಿಗಳು ಅಲ್ವಾ? ಅವರು ಎಷ್ಟೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ನಾವು ಯೂಸೇ ಮಾಡೋದಿಲ್ಲ. ಆದ್ರೆ ನೋಡಿ, ನಮ್ಮ ಇಸ್ಕಾನ್ ಅಲ್ಲಿ ನಾವು ಲೆಫ್ಟ್ ಅಂಡ್ ರೈಟ್ ಯೂಸ್ ಮಾಡ್ತಾ ಇದೀವಿ ಅಲ್ವಾ? ಅದನ್ನ ಯಾರು ತಯಾರು ಮಾಡಿದ್ರೋ ಗೊತ್ತಿಲ್ಲ, ಅವ್ರು ಯಾವ ಒಂದು ಉದ್ದೇಶಕ್ಕೆ ತಯಾರು ಮಾಡಿದ್ರೋ ಗೊತ್ತಿಲ್ಲ. ಇವಾಗ ನಾವೇನ್ ಮಾಡ್ತಾ ಇದೀವಿ? ಆ ಎಲ್ಲವನ್ನ ಪ್ರಭುಪಾದರು ಡಿಕ್ಟಾಫೋನ್ ಇಂದ ಅವರು ಲೆಕ್ಚರ್ಸ್ ನ ಅವರು ಅಂದ್ರೆ ಅವರ ಅನುವಾದಗಳನ್ನ ಹೇಳಿರ್ಲಿಲ್ಲ, ಭಾವಾರ್ಥ ಹೇಳಿಲ್ಲ ಅಂದ್ರೆ ನಮ್ಗೆ ಪುಸ್ತಕವೇ ದೊರೀತಾ ಇರ್ಲಿಲ್ಲ. ಅವ್ರು ಡಿಕ್ಟಾಫೋನ್ ಬಳಕೆ ಮಾಡ್ಕೊಂಡೆ ಅವರು
ಎಲ್ಲವನ್ನ ಅದರಲ್ಲಿ ರೆಕಾರ್ಡ್ ಮಾಡಿ ಸ್ಟೋರ್ ಮಾಡ್ತಾ ಇದ್ರು. ಆಮೇಲೆ ಅವರ ಶಿಷ್ಯರು ಅದನ್ನ ಬರವಣಿಗೆಯಲ್ಲಿ ಅವರು ಬರಿತಾ ಇದ್ರು ಅಲ್ವಾ. ನೋಡಿ, ಆ ಡಿಕ್ಟಾಫೋನ್ ಇರ್ಲಿಲ್ಲ. ಮತ್ತೆ ಇವಾಗ ನಾವೇ ಆಗ್ಲಿ, ಈಗ ಒಬ್ರಿಗೊಬ್ರು ಇವಾಗ ಎಲ್ಲೋ ಇದೀವಿ, ನೀವೆಲ್ಲೋ ನಾನೆಲ್ಲೋ ಅಲ್ವಾ, ನಾವ್ ಇವಾಗ ಒಬ್ರು ಸಂಪರ್ಕದಲ್ಲಿ ಬಂದಿದೀವಿ. ಹೇಗ್ ಬರ್ಲಿಕ್ಕೆ ಸಾಧ್ಯ ಆಯ್ತು? ಈ ಇಂಟರ್ನೆಟ್ ಮೂಲಕ, ಈ ಝೂಮ್ ಪ್ಲಾಟ್ಫಾರ್ಮ್ ಮೂಲಕ, ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮೂಲಕ ಬರ್ಲಿಕ್ಕೆ ಸಾಧ್ಯ ಆಯ್ತು ಅಲ್ವಾ. ಅಂದ್ರೆ ನಾವೆಲ್ಲವನ್ನ ಇವಾಗ ನಮ್ಮ ಸಂತೋಷಕ್ಕೆ ಉಪಯೋಗಿಸ್ತಾ ಇದೀವ, ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನೆಲ್ಲ ಅಥವಾ ಇಂಟರ್ನೆಟ್ ನ, ಝೂಮ್ ನ ನಮ್ಮ ಇಂದ್ರಿಯ ಸುಖಕ್ಕೆ ಬಳಸ್ತಾ ಇದೀವ? ಇಲ್ಲ ಮಾತಾಜಿ. ಜ್ಞಾನಾರ್ಜನೆ. ನಾವಿವಾಗ ಆ ಭಗವಂತನ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಉಪಯೋಗಿಸ್ತಾ ಇದೀವಿ. ಅಂದ್ರೆ ಇದು ಯುಕ್ತ ವೈರಾಗ್ಯ. ಅಂದ್ರೆ ನಿಜವಾದ ಅರ್ಥದಲ್ಲಿ ನಾವು ಎಲ್ಲ ವಸ್ತುಗಳನ್ನ ಬಳಕೆ ಮಾಡ್ತಾ ಇದೀವಿ, ಭಗವಂತನ ಸೇವೆಗೋಸ್ಕರ ನಾವು ಬಳಕೆ ಮಾಡ್ತಾ ಇದೀವಿ. ಸೊ ಅವಾಗ ಏನಾಗತ್ತೆ, ಇದನ್ನ ಅರ್ಥ ಮಾಡ್ಕೊಂಡ್ರವನು ಅವನು ಯಾವುದೇ ವಸ್ತುವನ್ನು ಸಹ ದ್ವೇಷಿಸೋದಿಲ್ಲ, ಮತ್ತೆ ಜೀವರಾಶಿಯನ್ನು ದ್ವೇಷಿಸೋದಿಲ್ಲ. ಯಾಕಂದ್ರೆ ಎಲ್ಲರೂ ಸಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರ ತರ ಆಗ್ತೀವಿ ಅಲ್ವಾ. ಸೊ ಭಾವಾರ್ಥದಲ್ಲಿ ಪ್ರಭುಪಾದ ಏನ್ ಹೇಳ್ತಂತ ನೋಡೋಣಂತೆ. ಫಸ್ಟ್ನೇ ಪ್ಯಾರ ಓದಿ ಯಾರಾದ್ರು. ಮಾತಾಜಿ ಸ್ಕ್ರೀನ್ ಮೇಲ್ ಮಾಡಿ ಮಾತಾಜಿ. ಓ ಸರಿ ಸರಿ ಸರಿ. ಬಂತ ಸ್ಕ್ರೀನ್? ಇದು ಮಾತಾಜಿ ಓದ್ಲಾ ಮಾತಾಜಿ? ಓದಿ ಪ್ರಭುಜಿ. ಭಾವಾರ್ಥ. ಇದು ಮಹಾಭಾಗವತನ ಬಗೆಗಿನ ವಿವರಣೆ. ಅವನು ಪ್ರತಿಯೊಂದನ್ನು ದೇವೋತ್ತಮ ಪರಮ ಪುರುಷನಿಗೆ ಸಂಬಂಧಿಸಿದಂತೆಯೇ ನೋಡುವ ಮಹಾಪುರುಷ. ಪರಮ ಪುರುಷನ ಅಸ್ತಿತ್ವವನ್ನು ಅರಿಯಲು 3 ಹಂತಗಳಿವೆ. ಕನಿಷ್ಠ ಅಧಿಕಾರಿಯು ಸಾಕ್ಷಾತ್ಕಾರದ ಕೆಳ ಹಂತದಲ್ಲಿದ್ದಾನೆ. ಅವನು ತನ್ನ ಧಾರ್ಮಿಕ ನಂಬಿಕೆಗೆ ತಕ್ಕಂತೆ ದೇವಸ್ಥಾನ, ಚರ್ಚು ಅಥವಾ ಮಸೀದಿಗೆ ಹೋಗಿ ಅಲ್ಲಿ ಧಾರ್ಮಿಕ ವಿಧಿಗನುಸಾರವಾಗಿ ಆರಾಧಿಸುತ್ತಾನೆ. ಅಂಥ ಭಕ್ತನು ದೇವರು ಉಪಾಸನಾ ಸ್ಥಳದಲ್ಲಿ ಮಾತ್ರ ಇದ್ದಾನೆಯೇ ಹೊರತು ಬೇರೆ ಕಡೆ ಇಲ್ಲವೆಂದು ಭಾವಿಸುತ್ತಾನೆ. ಭಕ್ತಿ ಸೇವೆಯಲ್ಲಿ ಯಾರು ಯಾವ ಸ್ಥಾನದಲ್ಲಿದ್ದಾರೆಂದು ಅವನು ಖಚಿತಪಡಿಸಿಕೊಳ್ಳಲಾರ. ಯಾರು ಪರಮ ಪ್ರಭುವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆಂಬುದನ್ನು ಹೇಳಲಾರ. ಅಂತ ಭಕ್ತರು ಮಾಮೂಲಿ ಸೂತ್ರಗಳನ್ನು ಅನುಸರಿಸುತ್ತಾರೆ ಮತ್ತು ಕೆಲವು ವೇಳೆ ಒಂದು ಬಗೆಯ ಭಕ್ತಿ ಇನ್ನೊಂದು ಬಗೆಯದಕ್ಕಿಂತ ಉತ್ತಮ ಎಂದು ತಮ್ಮಲ್ಲಿ ಕಚ್ಚಾಡುತ್ತಾರೆ. ಈ ಕನಿಷ್ಠ ಅಧಿಕಾರಿಗಳು ವಾಸ್ತವವಾಗಿ ಪ್ರಾಪಂಚಿಕ ಭಕ್ತರು. ಅವರು ಈ ಐಹಿಕ ಗಡಿಯನ್ನು ದಾಟಿ ಆಧ್ಯಾತ್ಮಿಕ ಹಂತವನ್ನು ತಲುಪಲು ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಅಲ್ವಾ, ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇಲ್ಲಿ ಅನುವಾದದಲ್ಲಿ ಯಾರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದು, ಯಾರಿಗೆ ಈ ತರ ನೋಡ್ಲಿಕ್ಕೆ ಸಾಧ್ಯ? ಎಲ್ಲ ವಸ್ತುಗಳನ್ನ ಮತ್ತೆ ಎಲ್ಲದರಲ್ಲೂ ಪರಮಾತ್ಮನನ್ನ ಕಾಣೋದು, ಮತ್ತೆ ಯಾವುದೇ ಜೀವಿಯನ್ನ ದ್ವೇಷಿಸ್ತಲೇ ಇರಲಿಕ್ಕೆ ಯಾರಿಗೆ ಸಾಧ್ಯ? ಇದರ ವಿವರಣೆ ಯಾರು? ಈ ತರ ನೋಡ್ಲಿಕ್ಕೆ ಯಾರಿಗೆ ಸಾಧ್ಯ? ನಮಗ್ ಸಾಧ್ಯನಾ? ಹರೇ ಕೃಷ್ಣ. ಭಕ್ತರ ಕೈಯಲ್ಲಿ, ಭಾಗವತರ ಕೈಯಲ್ಲಿ ಆಗುತ್ತೆ. ಮಹಾಭಾಗವತರಿಗೆ ಮಾತ್ರನೇ ಆಗತ್ತೆ ಅಲ್ವಾ. ಸೊ ಭಾಗವತ ಅಂದ್ರೆ ನಾವು ಅರ್ಥ ಮಾಡ್ಕೊಂಡಿದೀವಿ, 2 ತರ ಭಾಗವತರಿದ್ದಾರೆ ಅಲ್ವಾ. ಯಾರ್ಯಾರು 2 ತರ ಭಾಗವತ? 2 ಭಾಗವತ ಯಾವ್ದಿರೋದು? 2 ಭಾಗವತ ಯಾವುದು? ಪುಸ್ತಕ ಭಾಗವತ ಮತ್ತೆ ವ್ಯಕ್ತಿ ಭಾಗವತ, ಇಬ್ರು ಭಾಗವತರು. ಓಕೆ, ಅದು ಗ್ರಂಥ ರೂಪದಲ್ಲಿ ಇರುವಂತಹ ಭಾಗವತ, ಮತ್ತೆ ಇನ್ನೊಂದು ಯಾರು ಭಗವದ್ ಭಕ್ತರು ಇರ್ತಾರೋ ಅವ್ರನ್ನ ಭಾಗವತರು ಅಂತ ಕರಿತೀವಿ ಅಲ್ವಾ. ಸೊ ಅವರು ವ್ಯಕ್ತಿ ಭಾಗವತ, ಅವರು ಒಬ್ಬ ಮನುಷ್ಯ, ವ್ಯಕ್ತಿ ಅಲ್ವಾ. ಆ ವ್ಯಕ್ತಿ ಭಾಗವತ ನಮ್ಗೆ ಆ ಪುಸ್ತಕ ಭಾಗವತದಲ್ಲಿ ಇರೋದನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ ಅಲ್ವಾ. ಆ ವ್ಯಕ್ತಿ ಭಾಗವತ, ಆ ಒಂದು ಪುಸ್ತಕ ಭಾಗವತದಲ್ಲಿರೋ ಜ್ಞಾನವನ್ನ ನಮ್ಗೆ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಯಥಾರೂಪವಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇಲ್ಲಿ ಭಾಗವತದ ಅವರ ವಿವರಣೆನ ನಮ್ಗೆ ಇಲ್ಲಿ ಅನುವಾದದಲ್ಲಿ ಕೊಡ್ತಾ ಇರೋದು. ಅವ್ರೆಲ್ಲವನ್ನ ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದಂತಾನೆ ಅವರು ನೋಡುವಂತಹ ಮಹಾಪುರುಷ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ, ಇಲ್ಲಿ ಭಗವಂತನ ಭಕ್ತರಿಗೂ ಅಲ್ಲಿ ಏನು ವ್ಯತ್ಯಾಸ ಇಲ್ಲ. ನಾವು ಭಗವಂತನನ್ನ ದೇವೋತ್ತಮ ಪರಮಪುರುಷ ಅಂತೀವಿ,
ಇಲ್ಲಿ ಈವನ್ ಯಾರು ಈ ಒಂದು ದೃಷ್ಟಿಕೋನದಿಂದ ನೋಡ್ತಾರೆ ಎಲ್ಲವನ್ನ ಸಕಲವನ್ನ ಅವರನ್ನು ಸಹ ಇಲ್ಲಿ ಮಹಾಪುರುಷ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ ಅಲ್ವಾ. ಸೊ ನಾವು ಆ ಭಗವಂತನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು 3 ಹಂತಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಒಂದು ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ ಮತ್ತೆ ಉತ್ತಮ ಅಧಿಕಾರಿ ಅಲ್ವಾ. ಕನಿಷ್ಠ ಅಧಿಕಾರಿ ಅಂದ್ರೆ ಈಗ ಅವರು ಈ ಭೌತಿಕದಿಂದ ಒಂದ್ ಸ್ವಲ್ಪ ಏನಾದ್ರು ಭಕ್ತಿ ಮಾಡೋಣಪ್ಪ ಅಂತ ಹೇಳ್ಬಿಟ್ಟು ಬಂದಿರೋರು. ಕನಿಷ್ಠ ಅಧಿಕಾರಿ ಅಂದ್ರೆ ಅವರ ಶ್ರದ್ಧೆ ತುಂಬಾ ಕೋಮಲವಾಗಿದೆ. ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೇನೆ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ಮೊದಲ ಮೆಟ್ಟಿಲು ಯಾವುದು? ಭಕ್ತಿಯ ಮೊದಲ ಮೆಟ್ಟಿಲು ಯಾವುದು? ಭಕ್ತಿಯಲ್ಲಿ ಮುಂದುವರಿಬೇಕು, ಆ ಪ್ರೇಮವನ್ನ ಪಡಿಬೇಕು ಭಗವಂತಂದು ಅಂದ್ರೆ ಮೊದಲ ಮೆಟ್ಟಿಲು ಯಾವುದು? ಶ್ರದ್ಧೆ, ಶರಣಾಗತಿ. ಶ್ರದ್ಧೆ ಅಲ್ವಾ. ಶ್ರದ್ಧೆನೇ ಮೊದಲ ಮೆಟ್ಟಿಲು ಅಲ್ವಾ. ಆದ್ರೆ ಇಲ್ಲಿ ಈ ಕನಿಷ್ಠ ಅಧಿಕಾರಿಗಳು ಅಂತ ನಾವ್ ಏನ್ ಕರಿತಾ ಇದ್ದೀವಿ, ಇಲ್ಲಿ 3 ಹಂತ ಅಂದ್ರೆ ಯಾವ್ದ್ಯಾವ್ದು ಅಂದ್ರೆ ಕನಿಷ್ಠ ಅಧಿಕಾರಿಗಳು, ಮಧ್ಯಮ ಅಧಿಕಾರಿಗಳು ಮತ್ತೆ ಉತ್ತಮ ಅಧಿಕಾರಿಗಳು. ಈ ಕನಿಷ್ಠ ಅಧಿಕಾರಿಗಳ ಮನಸ್ಥಿತಿ ಯಾವ ತರ ಇರುತ್ತೆ ಅಂತಂದ್ರೆ ಅವ್ರು ಯಾವ ತರ ಇರುತ್ತೆ ಅವ್ರದ್ದು ಶ್ರದ್ಧೆ ಇರ್ಬೇಕು. ಇವಾಗ ನೋಡಿ ನಿಮ್ಗೆಲ್ಲ ಶ್ರದ್ಧೆ ಇದಕ್ಕೆ ನೀವು ಲೆವೆಲ್ 3 ತನಕ ಬಂದ್ರಿ. ಶ್ರದ್ಧೆನೇ ಇರ್ಲಿಲ್ಲ ಅಂದ್ರೆ ನೀವು ಲೆವೆಲ್ 1 ಅಲ್ಲೇ ಬಿಟ್ಟು ಹೋಗ್ತಿದ್ರಿ ಅಥವಾ ಲೆವೆಲ್ 2 ಅಲ್ಲೇ ಬಿಟ್ಟು ಹೋಗ್ತಿದ್ರಿ ಅಲ್ವಾ. ಲೆವೆಲ್ 3 ತನಕ ನೀವು ಬಂದಿದ್ದೀರಾ ಅಂದ್ರೆ ಆ ಶ್ರದ್ಧೆ ಅನ್ನೋದು ನಿಮ್ಮಲ್ಲಿ ಇದೆ ಅಲ್ವಾ. ಸೊ ಇವಾಗ ಈ ಒಂದು ಕನಿಷ್ಠ ಅಧಿಕಾರಿಗಳಲ್ಲಿ ಯಾವ ತರ ಇರುತ್ತೆ ಶ್ರದ್ಧೆ? ಕೋಮಲ ಶ್ರದ್ಧೆ ಅಲ್ವಾ. ಇವಾಗ ನೋಡಿ ಇವಾಗ ಕುತ್ಕೊಂಡು ನೀವು ಇವಾಗ 1 hour ಈ ಒಂದು ಕ್ಲಾಸ್ ಅನ್ನ ಕೇಳ್ತಾ ಇದ್ರಿ. ಇವಾಗ ಯಾರಾದ್ರೂ ನಿಮ್ ಫ್ರೆಂಡ್ ಬರ್ತಾರೆ, ಅವ್ರು ಹೇಳ್ತಾರೆ ಏನ್ ಮಾಡ್ತಾ ಇದೀಯ ನೀನು, ಬಾ ಇಲ್ಲಿ ಅಲ್ಲೊಂದು ಸೇಲ್ ಹಾಕಿದ್ದಾರೆ, ಮತ್ತೆ ಅದೇನೋ ಡಿಸ್ಕೌಂಟ್ ಇದೆ, ಆ ಗೋಲ್ಡ್ದು ಅಷ್ಟೇನೆ ಏನೋ ಒಂದು ಸ್ಪೆಷಲ್ ಒಂದು ಆಫರ್ ಇದೆ, ಬಾ ಅಂತಂದ್ರೆ ನೀವ್ ಏನ್ ಮಾಡ್ತೀರಾ? ಅವಾಗ ಹೊರಟೋಗ್ತೀರಾ ನೀವು. ಅಥವಾ ಇನ್ಯಾವುದೋ ಒಂದು ದೇವತೆಗಳ ಬಗ್ಗೆ ಹೇಳ್ತೀರಾ, ಅಯ್ಯೋ ಇದನ್ನ ಯಾಕೆ ಮಾಡ್ತಾ ಇದೀಯ, ಬಾ ಅಲ್ಲಿ ಒಂದು ದೀಪ ಹಚ್ಚಿದ್ರೆ ಸಾಕಂತೆ ನಿನ್ನ ಪಾಪಗಳೆಲ್ಲ ನಾಶ ಆಗೋಗುತ್ತಂತೆ, ಮತ್ತೆ ನೀನ್ ಅನ್ಕೊಂಡಿರೋದೆಲ್ಲ ಆಗೋಗುತ್ತೆ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ಅಯ್ಯೋ ಬಿಡು, ಇದು ರೆಕಾರ್ಡಿಂಗ್ ಇದೆ, ಹೆಂಗು ನಾಳೆ ಕೇಳೋಣಂತೆ, ಟೈಮ್ ಇದೆ ಕೇಳೋಣಂತೆ, ಈಗ ಫಸ್ಟ್ ಹೋಗೋಣಂತೆ, ಅದನ್ನ ತಗೊಂಡ್ಬಿಡೋಣಂತೆ, ಅಥವಾ ಅದನ್ನೇ ಮಾಡೋಣಂತೆ, ಅದ್ ಯಾವ್ದೋ ಪೂಜೆ ಮಾಡಿದ್ರೆ ಸೊ ನನಗೆ ಇನ್ನ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಏನ್ ಮಾಡ್ತೀವಿ, ಬದಲಾಯಿಸ್ಬಿಡ್ತೀವಿ ಮನಸ್ಸು ಅಲ್ವಾ. ಅದಕ್ಕೆ ಇಲ್ಲಿ ಏನು ಶ್ರದ್ಧೆ ಇದೆ ಕನಿಷ್ಠ ಅಧಿಕಾರಿಗಳದ್ದು, ಅದು ತುಂಬಾ ಕೋಮಲ ಶ್ರದ್ಧೆ. ಅದು ಬೇರೆಯವ್ರು ಯಾರಾದ್ರೂ ಬಂದು ಇದಕ್ಕಿನ್ನ ಇನ್ಯಾವುದೋ ಒಂದು ದೊಡ್ಡದಿದೆ ಅಂತಂದ್ರೆ ಅವರು ಆ ದಿಕ್ಕಿನ ಕಡೆಗೆ ಅವರು ಹೊಟ್ಟೋಗ್ಬಿಡ್ತಾರೆ ಅಲ್ವಾ. ಮತ್ತೆ ಅವರು ದೇವರನ್ನ ಎಲ್ಲಿ ಕಾಣ್ತಾನೆ ಅಂದ್ರೆ ಇವಾಗ ನೋಡಿ ಮಹಾಭಾಗವತ ದೇವರನ್ನ ಎಲ್ಲದರಲ್ಲೂ ಕಾಣ್ತಾ ಇದ್ದಾನೆ. ಅವನು ಚರಾಚರ ವಸ್ತುಗಳಲ್ಲಿ, ಅಂಡಾಂತರಸ್ಥ ಪರಮಾಣು ಎಲ್ಲದರಲ್ಲೂ ಕಾಣ್ತಾ ಇದ್ದಾನೆ. ಆದ್ರೆ ಇಲ್ಲಿ ಈ ಕನಿಷ್ಠ ಅಧಿಕಾರಿ ಎಲ್ಲಿ ಕಾಣ್ತಾನೆ? ದೇವರನ್ನ ಅವರು ದೇವರ ಗುಡಿಯಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ, ಆ ಪ್ರತಿಮೆಗಳಲ್ಲಿ, ಆ ವಿಗ್ರಹಗಳಲ್ಲಿ ಮಾತ್ರನೇ ಕಾಣ್ಲಿಕ್ಕೆ ಸಾಧ್ಯ, ಪಟಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಅವ್ರು ಎಲ್ಲ ಕಡೆ ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅವರು ಅವರವರ ವಿಧಿಗಾನುಸಾರವಾಗಿ ಅವರು ಆ ಒಂದು ಆರಾಧನೆಯನ್ನ ಮಾಡ್ತಾರೆ ಅಲ್ವಾ. ಅವರು ಚರ್ಚಿಗೆ ಹೋಗೋರು ಚರ್ಚಲ್ಲಿ ಯಾವ ತರ ಹೇಳ್ತಾರೆ, ಮತ್ತೆ ಮಸೀದಿಗೆ ಹೋಗೋರು ಮಸೀದಿಗೆ ಹೋದಾಗ ಹೇಗೆ ಮಾಡ್ತಾರೆ ಆ ತರ ಮಾಡ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಆ ನಾರದ ಪಂಚರಾತ್ರಿಕ ವಿಧಿಯ ಪ್ರಕಾರ ನಾವು ಅರ್ಚನೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಇವಾಗ ಇಲ್ಲಿ ಉತ್ತಮ ಅಧಿಕಾರಿ ಅದೇ ರೀತಿಯಾಗಿ ನಮ್ಮ ನಾರದ ಪಂಚರಾತ್ರಿಕ ವಿಧಿ ಏನಿದೆ ಭಗವಂತನ ಆರಾಧನೆ ಮಾಡೋದು, ಅದೇ ತರ ಅವರು ಷೋಡಶೋಪಚಾರ ಪೂಜೆಯನ್ನ ಅವರು ಮಾಡ್ತಾರೆ. ಮತ್ತೆ ಅವರು ಯಾರೇ ಭಕ್ತರನ್ನ ನೋಡಿದ್ರು ಎಲ್ಲರೂ ಒಂದೇ ಅನ್ಕೋತಾರೆ ಅವರು. ಇವಾಗ ಉತ್ತಮ ಭಕ್ತನನ್ನ ನೋಡಿದ್ರು ಸಹ ಅವರು ಒಂದೇ ಅನ್ಕೋತಾರೆ, ನಮ್ ತರನೇ ಅವನು ಭಕ್ತ ಅನ್ಕೋತಾರೆ. ಮಧ್ಯಮ ಹಂತದಲ್ಲಿರುವಂತಹ ಮಧ್ಯಮ ಅಧಿಕಾರಿ ಅಂತ ನಾವ್ ಏನ್ ಕರಿತೀವೋ ಅವ್ರನ್ನ ನೋಡಿದ್ರು ಸಹ ಅವರು ನಮ್ ತರನೇ ಇವ್ರು ಭಕ್ತಿ ಮಾಡ್ತಾ ಇದಾರೆ, ದೇವ್ರು ನಮಸ್ಕಾರ ಮಾಡ್ಲಿಕ್ಕೆ ಬಂದಿದ್ದಾರೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಅನ್ಬಿಟ್ಟು ಅವ್ರು ಅನ್ಕೋತಾರೆ. ಅವ್ರಿಗೆ ಗೊತ್ತಾಗೋದಿಲ್ಲ ಯಾರು ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಯಾರು ಅಂತ ಹೇಳ್ಬಿಟ್ಟು ಅವರು ಗೊತ್ತಾಗೋದಿಲ್ಲ. ಮತ್ತೆ ಯಾರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಭಕ್ತನ ನಡೆನುಡಿ ನೋಡಿ ಇವರು ಇವಾಗ ತಾನೇ ಅವರು ಬಂದಿದಾರ ಭಕ್ತಿಗೆ, ಅಥವಾ ಅವರು ತುಂಬಾ ಮುಂದುವರೆದಿದಾರ ಭಕ್ತಿಯಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಅವರು ಏನು ಮಾಮೂಲಿ ಸೂತ್ರವನ್ನ ಅವ್ರು ಅನುಸರಿಸ್ತಾ ಇರ್ತಾರೆ. ಅಂದ್ರೆ ಇದಕ್ಕಿನ್ನ ಇನ್ನೊಂದು ಯಾವ್ದೋ ಉತ್ತಮವಾದದ್ದು ಸಿಕ್ಕಿದೆ ಅಂತ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಈ ಭಗವದ್ಗೀತೆ ಭಾಗವತನ ಅವರು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಮತ್ತೆ ಅವರು ಏನು ಈಗ ತಾನೇ ಅವರು ಈ ಐಹಿಕವಾಗಿ ಇರೋದು ಬೇಡಪ್ಪ, ನನ್ ಮನುಷ್ಯ ಜನ್ಮ ಸಿಕ್ಕಿದೆ, ನಾನು ಏನಾದ್ರೂ ಒಂದ್ ಸ್ವಲ್ಪ ಆಧ್ಯಾತ್ಮಿಕವಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಮುಂದೆ ಬರ್ತಾ ಇರೋರು. ಈಗ ಜಸ್ಟ್ ಅದನ್ನ ಅವ್ರ ನಿಯೋಫೈಡ್ ಡಿವೋಟೀಸ್ ಅಂತ ಹೇಳ್ತೀವಿ. ಅವ್ರಿನ್ನ ಈಗ ತಾನೇ ಮೊದಲ ಹೆಜ್ಜೆಯನ್ನ ಅವರು ಭಕ್ತಿ ಕಡೆ ಅವರು ಇಟ್ಟಿದ್ದಾರೆ. ಇವಾಗ ಏನೇನ್ ಗೊತ್ತಾಯ್ತು? ಸೊ ಅವರು ಭಗವಂತನನ್ನ ಆ ಗುಡಿಯಲ್ಲಿ ಮಾತ್ರ, ಚರ್ಚು ಮಸೀದಿ ಆತರ ಗುಡಿಯಲ್ಲಿ ಮಾತ್ರನೇ ಅವರು ಕಾಣ್ತಾರೆ, ಬೇರೆ ಕಡೆ ಅವರು ಕಾಣೋದಿಲ್ಲ ಭಗವಂತನನ್ನ. ಮತ್ತೆ ಯಾವ ಭಕ್ತ ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗೋದಿಲ್ಲ, ಅದೆರಡನೇ ಪಾಯಿಂಟ್. ಮತ್ತೆ ಯಾವ ಭಕ್ತ ಅವನು ದೇವೋತ್ತಮ ಪರಮಪುರುಷನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾನೆ ಅಂದ್ರೂ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಅವರು ಇನ್ನೊಂದು ಬಗೆಯ ಭಕ್ತಿ, ಉತ್ತಮ ಭಕ್ತಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ, ಬೇಗ ನೆಗೆದು ಬಿಡ್ತಾರೆ ಆ ಒಂದು ಮಾರ್ಗವನ್ನ ಅವರು ಅನುಸರಿಸ್ಲಿಕ್ಕೆ. ಸೊ ಇದೆಲ್ಲವೂ ಸಹ ಕನಿಷ್ಠ ಅಧಿಕಾರಿಯ ಗುಣಲಕ್ಷಣಗಳು. ಮತ್ತೆ ಅವರ ಶ್ರದ್ಧೆ ಕೋಮಲವಾಗಿರುವಂತಹ ಶ್ರದ್ಧೆ ಆಗಿರುತ್ತೆ.
ಅಂದ್ರೆ ದೃಢವಾಗಿರೋದಿಲ್ಲ. ಇವಾಗ ನಾವು ಒಂದು ಕೊತ್ತಂಬರಿ ಗಿಡ ಕೀಳೋದು ತುಂಬಾ ಈಸಿ ಅಲ್ವಾ, ಯಾಕಂದ್ರೆ ಅದು ಬೇರು ಗಟ್ಟಿಯಾಗಿ ತಳ ಊರಿರೋದಿಲ್ಲ, ನೆಲದಲ್ಲಿ ಹೋಗಿರೋದಿಲ್ಲ. ಅದೇ ನಾವು ಒಂದು ತೆಂಗಿನಕಾಯಿಯ ತೆಂಗಿನ ಮರವನ್ನ ನಾವು ಅಲ್ಲಾಡಿಸ್ಬೇಕಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು 2ನೇ ಪ್ಯಾರ ಓದಿ. ಹರೇ ಕೃಷ್ಣ. ಯಾರು ಓದಿಲ್ವೋ ಅವ್ರು ಓದಿ. ಹರೇ ಕೃಷ್ಣ ಮಾತಾಜಿ ಓದ್ಲ? ಮೇಲೆ ಹೋಗಿದ್ವಿ. ಸಾಕ್ಷಾತ್ಕಾರದ 2ನೇ ಹಂತ ತಲುಪುವವರನ್ನು ಮಧ್ಯಮ ಅಧಿಕಾರಿಗಳೆಂದು ಕರೆಯುತ್ತಾರೆ. ಈ ವರ್ಗಕ್ಕೆ ಸೇರಿದ ಭಕ್ತರು 4 ತತ್ವಗಳನ್ನು ಅನುಸರಿಸುತ್ತಾರೆ. 1, ಮೊದಲಿಗೆ ಅವರು ಪರಮಪ್ರಭುವನ್ನು ನೋಡುತ್ತಾರೆ. 2, ಅನಂತರ ಅವರು ಭಗವಂತನ ಭಕ್ತರನ್ನು ನೋಡುತ್ತಾರೆ. 3, ಅವರು ಭಗವಂತನ ಜ್ಞಾನವೇ ಇಲ್ಲದ ಅಜ್ಞರನ್ನು ನೋಡುತ್ತಾರೆ. 4, ಅವರು ಭಗವಂತನಲ್ಲಿ ನಂಬಿಕೆ ಇಲ್ಲದ ಮತ್ತು ಭಕ್ತಿ ಸೇವೆ ಮಾಡುವವರನ್ನು ದ್ವೇಷಿಸುವ ನಾಸ್ತಿಕರನ್ನು ನೋಡುತ್ತಾರೆ. ಮಧ್ಯಮ ಅಧಿಕಾರಿಯು ಸಂದರ್ಭಾನುಸಾರ ಬಗೆ ಬಗೆಯ ರೀತಿಯಲ್ಲಿ ವರ್ತಿಸುತ್ತಾನೆ. ಅವನು ಭಗವಂತನನ್ನು ಪ್ರೇಮ ವಸ್ತುವೆಂದು ಆರಾಧಿಸಿ ಭಕ್ತಿ ಸೇವೆಯಲ್ಲಿರುವವರ ಸ್ನೇಹ ಮಾಡುತ್ತಾನೆ. ಅಜ್ಞರ ಹೃದಯದಲ್ಲಿ ಹರೇ ಕೃಷ್ಣ ಮಾತಾಜಿ. ಸುಪ್ತವಾಗಿರುವ ಮಾತಾಜಿ. ಸುಪ್ತವಾಗಿರುವ ಕಾಣಿಸ್ತಾ ಇಲ್ವಾ ಮಾತಾಜಿ? ಸುಪ್ತವಾಗಿರುವ ಭಗವತ್ ಪ್ರೇಮವನ್ನ ಜಾಗೃತಗೊಳಿಸಲು ಪ್ರಯತ್ನಿಸುತ್ತಾನೆ. ಆದರೆ ದೇವರ ಹೆಸರೆತ್ತಿದ್ರೆ ಆಗದ ನಾಸ್ತಿಕರ ಬಳಿ ಸುಳಿಯುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ನಮಗೆ ಕನಿಷ್ಠ ಅಧಿಕಾರಿಗಳು ಗೊತ್ತಾಯ್ತು. ಈಗ ಮಧ್ಯಮ ಅಧಿಕಾರಿ ಬಗ್ಗೆ ಕೇಳ್ತಾ ಇದ್ದಾರೆ. ಇವಾಗ ಮಧ್ಯಮ ಅಧಿಕಾರಿಗೆ 4 ತರದ ವ್ಯಕ್ತಿಗಳನ್ನ ಅವ್ರಿಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಒಂದು ದೇವ್ರು ಅಂದ್ರೆ ಅವ್ರಿಗೆ ಯಾರು ಅಂತ ಗೊತ್ತಿದೆ. ಸೊ ಮತ್ತೆ 2ನೇದು ಅವರು ಯಾರು ಭಕ್ತರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ. ಭಕ್ತರ ನಡುವೆ ವ್ಯತ್ಯಾಸ ಅವ್ರಿಗೆ ಗೊತ್ತಿದೆ. ಮತ್ತೆ 3ನೇದು ಸೊ ಯಾರು ಅಜ್ಞರು ಅಂದ್ರೆ ಅವ್ರಿಗೆ ಅಷ್ಟೊಂದು ಜ್ಞಾನ ಇಲ್ಲ ಭಗವಂತ ಅಂದ್ರೆ ಅವ್ರು ತುಂಬಾ ಅಂದ್ರೆ ಅವ್ರು ಏನು ತಪ್ಪು ಕಾರ್ಯಗಳನ್ನ ಮಾಡೋದಿಲ್ಲ, ಪಾಪ ಮಾಡುವಂತಹ ಕಾರ್ಯಗಳನ್ನ ಮಾಡೋದಿಲ್ಲ, ಪಾಪ ಬರುವಂತಹ ಕಾರ್ಯಗಳನ್ನ ಮಾಡೋದಿಲ್ಲ. ಸೊ ಅವ್ರನ್ನ ಅಜ್ಞರು ಅಂತ ನಾವೇನ್ ಕರಿತೀವೋ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಇನ್ನೊಂದು 4ನೇದು ಸೊ ಅವ್ರಿಗೆ ಯಾರು ಭಗವಂತನ ಅಭಕ್ತರು ಅಂದ್ರೆ ಭಗವಂತನ ಬಗ್ಗೆ ಅವರು ಏನು ಹೀನವಾಗಿ ಮಾತಾಡ್ತಾರೆ, ಅವ್ರು ಯಾರು ಅಂತ ಹೇಳ್ಬಿಟ್ಟು 4 ತರದ ಜನಗಳು ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂದ್ರೆ ವ್ಯತ್ಯಾಸ ಅವ್ರಿಗೆ ಗೊತ್ತಿದೆ, ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗತ್ತೆ ಅಲ್ವಾ. ಸೊ ಆದ್ರೆ ನೋಡಿ ಇಲ್ಲಿ ಕನಿಷ್ಠ ಅಧಿಕಾರಿಗೆ ಅವ್ರಿಗೆ ಏನು ಭಕ್ತರ ನಡುವೆ ವ್ಯತ್ಯಾಸವೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಆದ್ರೆ ಇವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಯಾರು ಭಕ್ತರು ಅಭಕ್ತರು ಯಾರು, ಮತ್ತೆ ಅಂದ್ರೆ ಜ್ಞಾನನೇ ಇಲ್ದಲೇ ಇರುವಂತವ್ರು ಯಾರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಿದೆ. ಸೊ ಇದ್ರ ಕುರಿತಾಗಿ ಒಂದು ಶ್ಲೋಕ ಬರುತ್ತೆ, ಆಕ್ಚುಲಿ ಭಾಗವತದಲ್ಲಿ ಬರುತ್ತೆ. 11ನೇ ಸ್ಕಂದದ 2ನೇ ಅಧ್ಯಾಯದ 46ನೇ ಶ್ಲೋಕ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಶ್ವರೇಶು ತದಿನೇಶು ಬಾಲಿಶೇಷು ದ್ವಿಷಸ್ಸು ಚ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ಯಕ್ಕರೋತಿ ಸ ಮಧ್ಯಮ. ಆ ಮಧ್ಯಮ ಅಧಿಕಾರಿ ಆ 4 ಜನರನ್ನ ನೋಡ್ತಾನೆ. 4 ಜನರನ್ನ ನೋಡಿದ್ಮೇಲೆ ಅವನು ವ್ಯತ್ಯಾಸ ಕಂಡಿಡಿದ್ಮೇಲೆ ಅವನು ಅವ್ರ ಜೊತೆ ಹೇಗೆ ನಡ್ಕೋಬೇಕಂತ ಅವನಿಗೆ ಗೊತ್ತಿದೆ. ದೇವ್ರನ್ನ ನೋಡಿದಾಗ ಅವನು ಯಾವ ತರ ಅವನು ಬಿಹೇವ್ ಮಾಡ್ತಾನೆ, ಯಾವ ತರ ನಡ್ಕೋತಾನೆ ಅವನು ದೇವ್ರನ್ನ ನೋಡಿದಾಗ? ಪೂಜ್ಯನೀಯ ಭಾವದಿಂದ ನೋಡ್ಕೊಳ್ತಾನೆ. ಅಂದ್ರೆ ಅವನು ಪ್ರೇಮದಿಂದ ನೋಡ್ತಾನೆ. ಓಕೆ, ಪ್ರೇಮದಿಂದ ನೋಡ್ತಾನೆ ಅಂದ್ರೆ ಏನೋ ಒಂದು ಭಗವಂತ ನಮಸ್ಕಾರ ಮಾಡಿದ್ರೆ ನನಗೆ ಏನೋ ಒಂದು ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನೋಡೋದಿಲ್ಲ. ಅವನು ಪ್ರೇಮದಿಂದ ಅವನು ಭಗವಂತನನ್ನ ಅವನು ಕಾಣ್ತಾ ಇದ್ದಾನೆ. ಮತ್ತೆ ಭಗವಂತನ ಭಕ್ತರನ್ನ ಅವ್ರು ಹೇಗ್ ಕಾಣ್ತಾರೆ? ಸೇವೆಯಲ್ಲಿರೋರ್ನ ಸ್ನೇಹ ಮಾಡ್ತಾರೆ, ಅವ್ರ ಸ್ನೇಹ ಮಾಡ್ತಾರೆ, ಫ್ರೆಂಡ್ ತರ ನೋಡ್ತಾರೆ. ಅವರು ಮೈತ್ರಿಯ ಭಾವದಲ್ಲಿ ಅವರು ನೋಡ್ತಾರೆ. ಮತ್ತೆ ಅದೇನೆ ಇವಾಗ ಯಾರು ಅಜ್ಞರಿರ್ತಾರೋ ಅವ್ರ ಮೇಲೆ ಏನ್ ಮಾಡ್ತಾರೆ? ಕೃಪೆ ತೋರ್ತಾರೆ. ಅಯ್ಯೋ ಇವ್ರು ಮನುಷ್ಯ ಜನ್ಮ ಸಿಕ್ಕಿದೆ, ಆದ್ರೆ ಇವ್ರು ಏನನ್ನ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ, ಈ ತರ ಸಮಯವನ್ನ ಮತ್ತೆ ಅವ್ರ ತಿಳುವಂತಹ ಶಕ್ತಿನೆಲ್ಲ ವ್ಯರ್ಥ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಕೃಪೆಯನ್ನ ತೋರ್ತಾರೆ ಅವ್ರಿಗೆ, ಆ ಅಜ್ಞರಿಗೆ. ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ತಾರೆ. ನೀವು ಮನುಷ್ಯ ಜನ್ಮ ಪಡೆದಿದ್ದೀರಾ, ಇವಾಗ ಈ ತರ ಮಾಡಿದ್ರೆ ನಿಮ್ಗೆ ಒಳ್ಳೇದು, ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೃಪೆಯನ್ನ ತೋರಿಸ್ತಾರೆ. ಮತ್ತೆ ಉಪೇಕ್ಷೆ, ಯಾರನ್ನ ಉಪೇಕ್ಷೆ ಮಾಡ್ತಾರೆ? ನಾಸ್ತಿಕರನ್ನ ಉಪೇಕ್ಷೆ ಮಾಡ್ತಾರೆ. ಮತ್ತೆ ಅವ್ರ ಜೊತೆಲೇ ಹೋಗಲ್ಲ ಅವರು. ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ವೋ, ಯಾರು ಭಗವಂತನ ಸೇವೆಯನ್ನ ಮಾಡೋದಿಲ್ವೋ ಅವರ ಮೇಲೆ ಅವರು ಉಪೇಕ್ಷೆ, ಅವ್ರ ಜೊತೆ ವಾದ ವಿವಾದ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ತುಂಬಾ ಆ ಶಾಸ್ತ್ರದಲ್ಲಿ ಆಳವಾದ ಜ್ಞಾನ ಇರೋದಿಲ್ಲ. ಅವ್ರಿಗೆ ಭಗವಂತನ ಮೇಲೆ ಆಳವಾದ ಭಕ್ತಿ ಇದೆ. ಕನಿಷ್ಠ ಅಧಿಕಾರಿಗಳನ್ನ ನೋಡಿಸ್ಕೊಂಡ್ರೆ ಅವ್ರದ್ದು ತುಂಬಾ ಕೋಮಲ ಶ್ರದ್ಧೆ. ಆದ್ರೆ ಇವ್ರದ್ದು ಮಧ್ಯಮ ಅಧಿಕಾರಿಗಳದ್ದು ಆ ಶ್ರದ್ಧೆ, ದೃಢವಾದ ಶ್ರದ್ಧೆ ಇದೆ ಅವರಲ್ಲಿ.
ಸೊ ಅವರು ಇವಾಗ ಭಗವಂತನ ಮೇಲೆ ಯಾರಿಗೆ ನಂಬಿಕೆ ಇಲ್ವೋ ಅವ್ರ ಮೇಲೆ ಏನ್ ಮಾಡ್ತಾರೆ, ಅವರು ಉಪೇಕ್ಷೆ ಮಾಡ್ತಾರೆ. ಅವ್ರು ಏನು ವಾದ ವಿವಾದ ಮಾಡೋದಕ್ಕೆ ಹೋಗೋದಿಲ್ಲ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಈ ತರ ಮಧ್ಯಮಾಧಿಕಾರಿ ಇರ್ತಾರೆ. ಸೊ ಇವಾಗ ಮಧ್ಯಮಾಧಿಕಾರಿ ಬಗ್ಗೆ ನಮ್ಗೆ ಏನ್ ಗೊತ್ತಾಯ್ತು, ಅವರು ಈಶ್ವರೇಶು ಅಂದ್ರೆ ಅವರು ಭಗವಂತನ ನೋಡ್ತಾರೆ. ಈಶ್ವರೇಶು ತದಿನೇಶು ಬಾಲಿಶೇಷು ದ್ವಿಷಸ್ಸುಚ. ಸೊ ತ್ವದಿನೇಶು ಅಂತಂದ್ರೆ ಭಕ್ತರನ್ನ ಕಾಣ್ತಾರೆ. ಆಮೇಲೆ ಬಾಲಿಶೇಷು ಮುಗ್ಧರನ್ನ ಅವರು ಕಾಣ್ತಾರೆ. 4ನೇದು ದ್ವಿಷಸ್ಸುಚ ಅಂದ್ರೆ ಯಾರು ದ್ವೇಷ ಮಾಡ್ತಾರೆ ಭಗವಂತನನ್ನ, ಈ 4 ತರದ ವ್ಯಕ್ತಿಗಳನ್ನ ಅವರು ಕಾಣ್ತಾರೆ. ಇದನ್ನ ಕಾಣದ್ಮೇಲೆ ಅವ್ರು ಹೇಗ್ ನಡ್ಕೋತಾರೆ, ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ. ಪ್ರೇಮ, ಯಾರಿಗೆ ಪ್ರೇಮವನ್ನ ತೋರಿಸ್ತಾರೆ ಅವರು, ಈ 4 ಜನರಲ್ಲಿ ಯಾರಿಗೆ ಪ್ರೇಮವನ್ನ ತೋರಿಸ್ತಾರೆ? ಹರೇ ಕೃಷ್ಣ, ಅರ್ಥ ಆಗ್ತಿಲ್ವಾ? ಕಷ್ಟ ಆಗ್ತಿದ್ಯಾ? ಭಕ್ತರಿಗೆ ಮಾತ್ರ ಪ್ರೇಮ ತೋರಿಸ್ತಾರೆ ಮಾತಾಜಿ. ಇಲ್ಲ, ಈಶ್ವರನಿಗೆ ಮಾತಾಜಿ, ಭಗವಂತನಿಗೆ, ಈಶ್ವರನಿಗೆ ಅವರು ಪ್ರೇಮವನ್ನ ತೋರಿಸ್ತಾರೆ. ಈಶ್ವರನಿಗೆ ಪ್ರೇಮವನ್ನ ತೋರಿಸ್ತಾರೆ. ಸೊ ಮತ್ತೆ ಭಕ್ತರಿಗೆ ಮೈತ್ರಿ, ಪ್ರೇಮ ಮೈತ್ರಿ, ಅವರು ಸ್ನೇಹವನ್ನ ಅವರು ತೋರುತ್ತಾರೆ. ಮತ್ತೆ ಕೃಪೆ ಯಾರಿಗೆ ತೋರುತ್ತಾರೆ, ಯಾರು ಮುಗ್ಧರಿರ್ತಾರೋ. ಬಾಲಿಶೇಷು ಅಂದ್ರೆ ಅವ್ರಿಗೆ ಚಿಕ್ಕ ಮಕ್ಕಳ ತರ ಮನಸ್ಥಿತಿ, ಅವ್ರಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತಾನೆ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಅಷ್ಟು ಬಾಲಿಶೇಷು ಅಂತವ್ರಿಗೆ ಏನ್ ಮಾಡ್ತಾರೆ, ಅವರು ಕೃಪೆಯನ್ನ ತೋರಿಸ್ತಾರೆ. ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ತಾರೆ, ನೀನು ಮನುಷ್ಯ ಜನ್ಮವನ್ನ ಪಡ್ಕೊಂಡಿದ್ಯಾ, ಈ ಮಾರ್ಗದಲ್ಲಿ ನಡಿ, ಈ ಮಾರ್ಗದಲ್ಲಿ ನಡೆದ್ರೆ ನಿನ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೃಪೆಯನ್ನ ತೋರಿಸ್ತಾರೆ. ಬಾಲಿಶೇಷು ಅವ್ರಿಗೆ ಕೃಪೆನ ತೋರಿಸ್ತಾರೆ. ಮತ್ತೆ ದ್ವಿಷಸ್ಸುಚ ಅವ್ರಿಗೆ ಏನ್ ಮಾಡ್ತಾರೆ, ಉಪೇಕ್ಷೆ ಮಾಡ್ತಾರೆ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಯಾರು ಭಗವಂತನನ್ನ ದ್ವೇಷ ಮಾಡ್ತಿರ್ತಾರೋ ಅವ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳೋದಿಲ್ಲ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಇದು ಈ 4 ಯಾರು ಮಾಡ್ತಾರೆ, ಮಧ್ಯಮಾಧಿಕಾರಿ ಮಾಡ್ತಾರೆ. ಅಂತವ್ರನ್ನ ಮಧ್ಯಮಾಧಿಕಾರಿ ಅಂತ ಬಿಟ್ಟು ಕರೀತಾರೆ. ಸೊ ಮತ್ತೆ ಇದು 3ನೇ ಪ್ಯಾರ ನೋಡೋಣಂತೆ, ಇಲ್ಲೇನ್ ಹೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ, ಓದಿ ಮಾತಾಜಿ. ಸಾಕ್ಷಾತ್ಕಾರದ ಮೂರನೆಯ ಹಂತದಲ್ಲಿರುವನು ಉತ್ತಮ ಅಧಿಕಾರಿ. ಅವನು ಪ್ರತಿಯೊಂದನ್ನು ಪರಮ ಪ್ರಭುವಿನೊಡನೆ ಹೋಲಿಸಿ ತೋರುವುದಿಲ್ಲ, ಆದರೆ ಹೋಲಿಸಿ ನೋಡುತ್ತಾನೆ. ಅಂತ ಭಕ್ತನು ನಾಸ್ತಿಕ ಮತ್ತು ಆಸ್ತಿಕರ ನಡುವೆ ಭೇದ ತೋರುವುದಿಲ್ಲ, ಆದರೆ ಪ್ರತಿಯೊಬ್ಬರನ್ನು ಭಗವಂತನ ವಿಭಿನ್ನಾಂಶವೆಂದು ನೋಡುತ್ತಾನೆ. ಅಗಾಧ ಪಾಂಡಿತ್ಯವುಳ್ಳ ಬ್ರಾಹ್ಮಣನಿಗೂ ಬೀದಿಯಲ್ಲಿರುವ ನಾಯಿಗೂ ಏನು ವ್ಯತ್ಯಾಸವಿಲ್ಲ, ಏಕೆಂದರೆ ಐಹಿಕ ಪ್ರಕೃತಿಯು ಗುಣಗಳಿಗನುಸಾರವಾಗಿ ಅವಕ್ಕೆ ಬೇರೆ ಬೇರೆ ಬಗೆಯ ಶರೀರಗಳಿದ್ದರೂ ಅವೆರಡು ಭಗವಂತನ ದೃಷ್ಟಿಯೇ ಎಂದು ಅವನಿಗೆ ಗೊತ್ತು. ಪರಮಪ್ರಭುವಿನ ಬ್ರಾಹ್ಮಣ ಕಣವು ಭಗವಂತನಿಂದ ದತ್ತವಾದ ಕಿಂಚಿತ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳಿಲ್ಲವೆಂದು ನಾಯಿಕನವು ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು, ಆದ್ದರಿಂದಲೇ ಪ್ರಕೃತಿ ನೇಮಗಳಿಂದ ಶಿಕ್ಷೆಯಾಗಿ ಆಜ್ಞಾ ಸ್ವರೂಪದಲ್ಲಿಡಲಾಗಿದೆ ಎಂದು ಅವನು ಬಲ್ಲನು. ಬ್ರಾಹ್ಮಣ ಮತ್ತು ನಾಯಿಯ ಕೆಲಸಗಳನ್ನು ಪರಿಗಣಿಸದೆ ಉತ್ತಮ ಅಧಿಕಾರಿಯು ಅವರಿಬ್ಬರಿಗೂ ಒಳ್ಳೆಯದನ್ನು ಮಾಡಲು ನೋಡುತ್ತಾನೆ. ಅಂತ ವಿದ್ವಪೂರ್ಣ ಭಕ್ತನು ಐಹಿಕ ದೇಹಗಳಿಂದ ತಪ್ಪು ದಾರಿಗೆಳೆಯಲ್ಪಡುವುದಿಲ್ಲ, ಆದರೆ ಆ ಜೀವಿಗಳ ಆಧ್ಯಾತ್ಮಿಕ ಕಿಡಿಯತ್ತ ಆಕರ್ಷಿಸಲ್ಪಡುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಯಾರಿಗಾದ್ರೂ ಎಕ್ಸಾಂಪಲ್ ಗೊತ್ತಿದ್ಯಾ? ಇವಾಗ 3ನೇ ಹಂತದಲ್ಲಿ ಉತ್ತಮ ಅಧಿಕಾರಿಗೆ ಯಾರಾದ್ರೂ ಎಕ್ಸಾಂಪಲ್ ಕೊಡ್ತೀರಾ? ಹರೇ ಕೃಷ್ಣ. ಪ್ರಭುಪಾದ್ಜಿ ಮಾತಾಜಿ ಉತ್ತಮ ಅಧಿಕಾರಿ. ಪ್ರಭುಪಾದರು ಅಲ್ವಾ? ನೋಡಿ, ಅವರು ಯಾರನ್ನು ಅವರು ಭೇದ ಅವ್ರು ಮಾಡ್ಲೇ ಇಲ್ಲ. ಇವ್ರು ನಾಸ್ತಿಕ ಆಸ್ತಿಕ ಅಂತ ಹೇಳ್ಬಿಟ್ಟು ಏನು ಭೇದ ಭಾವ ಮಾಡ್ಲಿಲ್ಲ. ಅವ್ರಿಗೆ ಯಾರಿಗೆ ಅವರು ಈ ಕೃಷ್ಣ ಪ್ರಜ್ಞೆನ ತಿಳಿಸಿ ಕೊಟ್ಟಿದ್ದು, ಅವರು ಅಮೆರಿಕಾಗೆ ಹೋದಾಗ ಇಪ್ಪಿಗಳಿಗೆ ಅಲ್ವಾ? ಅವ್ರು ನಾಸ್ತಿಕರು. ಅವ್ರ ಭೇದ ಭಾವ ಅವರು ತೋರೋದೇ ಇಲ್ಲ ಅವರು. ಯಾಕಂದ್ರೆ ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಅವರು ಭಗವಂತನ ವಿಭಿನ್ನಾಂಶ ಅಂತ ಹೇಳ್ಬಿಟ್ಟು ಅವರು ಕಾಣ್ತಾರೆ. ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ ಅಲ್ವಾ? ಸೊ ನಮ್ಗೆ ಏನು ಪಂಡಿತ ಸಮದರ್ಶಿನಃ ಅಲ್ವಾ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಅಲ್ವಾ, ಶುನಿ ಚೈವ ಶ್ವಪಾಕೇಚ ಪಂಡಿತಾಹ ಸಮದರ್ಶಿನ. ಸೊ ಪಂಡಿತರು ಅಂತ ನಿಜವಾದ ಜ್ಞಾನವನ್ನ ಯಾರು ಹೊಂದಿರ್ತಾರೆ, ಭಗವದ್ ವಿಜ್ಞಾನವನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರು ಎಲ್ಲವನ್ನ ಅಲ್ವಾ, ಆನೆಯನ್ನ, ನಾಯಿ ಮಾಂಸ ತಿನ್ನೋಂತಹ ಅಂತ್ಯಜನನ್ನ, ಸೊ ಎಲ್ಲರನ್ನೂ ಸಹ ಅವರು
ಏನು ಒಂದೇ ತೆರನಾಗಿ ಅವರು ನೋಡ್ತಾರೆ, ಒಂದೇ ಸಮನಾಗಿ ಅವರು ನೋಡ್ತಾರೆ. ಸೊ ಅದೇ ತರನೇ ಇಲ್ಲಿ ಉತ್ತಮ ಅಧಿಕಾರಿನೂ ಸಹ ಹಾಗೆ ಎಲ್ಲರನ್ನ ನೋಡಿದಾಗ ಅವನು ಭಗವಂತನ ವಿಭಿನ್ನಾಂಶ ಅಂತ ಅನ್ಕೋತಾನೆ. ಮತ್ತೆ ಅವ್ರನ್ನ ದೇಹದಿಂದ ಗುರುತಿಸೋದಿಲ್ಲ, ಆತ್ಮದಿಂದ ಗುರುತಿಸ್ತಾನೆ. ಅವ್ರಿಗೆ ಏನು ಒಂದು ದೇಹ ಸಿಕ್ಕಿದ್ಯೋ ಅವನೇನಂತ ಯೋಚನೆ ಮಾಡ್ತಾನೆ, ಓ ಇಂದಿನ ಕರ್ಮಾನುಸಾರ ಈ ಒಂದು ವ್ಯಕ್ತಿಗೋ ಪ್ರಾಣಿಗೋ ಈ ಒಂದು ದೇಹ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ ಅಲ್ವಾ. ಮತ್ತೆ ಅವ್ರು ಇನ್ನ ಏನ್ ಮಾಡ್ತಾರೆ, ಅವರು ಆ ಒಂದು ವ್ಯಕ್ತಿಯನ್ನ ನೋಡಿದಾಗ, ಆ ಒಂದು ಶರೀರವನ್ನ ನೋಡಿದಾಗ ಏನ್ ಅನ್ಕೋತಾರೆ, ಕೃಷ್ಣ ಮಾತಾಜಿ. ಮಾತಾಜಿ ಮ್ಯೂಟ್ ಆಗಿದೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹಾ, ಇವಾಗ ಅವರು ಏನ್ ಹೇಳ್ತಾ ಇದ್ದೆ ನಾನು, ಸಾರಿ. ಅದೇ ಅವರು ಆ ಒಂದು ದೇಹವನ್ನ ನೋಡಿದಾಗ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಅಯ್ಯೋ ಸ್ವತಂತ್ರ ಕೊಟ್ಟಿರೋದನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಈ ಒಂದು ದೇಹವನ್ನ ಪಡ್ಕೊಂಡಿದಾರಲ್ವಾ ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನ ಮಾಡ್ತಾರೆ. ಮತ್ತೆ ಅವ್ರು ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ. ಅಂದ್ರೆ ನಾನು ಇವ್ರಿಗೆ ಮಾತ್ರ ನಾನು ಸಹಾಯ ಮಾಡ್ಬೇಕು, ಇವರು ನಮ್ಮ ದೇಶದವರಲ್ಲ ಅಥವಾ ನಮ್ಮ ಕುಲದವರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯೋಚನೆ ಮಾಡೋದಿಲ್ಲ. ಎಲ್ಲರಿಗೂ ಸಹ ಅವರು ಒಳ್ಳೇದನ್ನ ಮಾಡ್ಲಿಕ್ಕೆ ಅವರು ನೋಡ್ತಾರೆ. ಮತ್ತೆ ಅವರು ತಮ್ಮ ದೇಹದಿಂದ ತಮ್ಮನ್ನ ಗುರುತಿಸ್ಕೊಂಡು ಅವರು ತಪ್ಪು ಕೆಲಸಗಳನ್ನ ಅವರು ಮಾಡೋದಿಲ್ಲ, ಈ ಉತ್ತಮ ಅಧಿಕಾರಿ. ಮತ್ತೆ ಅವರು ಯಾವ್ದ್ರಿಂದ ಆಕರ್ಷಿಸಲ್ಪಡ್ತಾರೆ ಅಂತಂದ್ರೆ, ಆ ಒಂದು ಜೀವಿಯ ಆ ಒಂದು ಆತ್ಮದಿಂದ ಅವರು ಆಕರ್ಷಿಸಲ್ಪಡ್ತಾರೆ ಹೊರತು ಆ ಹೊರನೋಟದಿಂದ ಓ ಇವ್ರು ತುಂಬಾ ಶ್ರೀಮಂತರು, ಸೊ ಇವ್ರ ಹತ್ರ ತುಂಬಾ ಆಸ್ತಿ ಪಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಅವರು ಆಕರ್ಷಿತರಾಗೋದಿಲ್ಲ. ಆ ಜೀವಕಣ ಏನಿದೆ ಒಳಗಡೆ, ಆ ದೇಹದ ಒಳಗಡೆ ಇರುವಂತಹ ಜೀವಕಣದಿಂದ ಅವರು ಆಕರ್ಷಿಸಲ್ಪಡ್ತಾರೆ. ಇದೆಲ್ಲನೂ ಸಹ ಉತ್ತಮ ಅಧಿಕಾರಿಯ ಗುಣಲಕ್ಷಣಗಳು. ಇದು ಅರ್ಥ ಆಯ್ತಲ್ಲ, ಉತ್ತಮ ಅಧಿಕಾರಿಯ ಗುಣಲಕ್ಷಣಗಳು. ಹರೇ ಕೃಷ್ಣ. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ಗೊತ್ತಾಯ್ತಲ್ಲ. ಸೊ ಕನಿಷ್ಠ ಅಧಿಕಾರಿ ಒಂದೆರಡೆರಡು ಹೇಳ್ಬೇಕು ಅಂದ್ರೆ, ಕೋಮಲ ಶ್ರದ್ಧೆ ಇರುತ್ತೆ ಕನಿಷ್ಠ ಅಧಿಕಾರಿದು. ಅವರು ಆ ಭಗವಂತನನ್ನ ಅವರು ದೇವಸ್ಥಾನದಲ್ಲಿ ಮಾತ್ರ ನೋಡ್ತಾರೆ, ಮತ್ತೆ ಅವರಿಗೆ ಭಕ್ತರ ನಡುವೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಮತ್ತೆ ಅವ್ರಿಗೆ ಇನ್ನೊಂದು ಯಾವ್ದಾದ್ರು ಒಂದು ಉತ್ತಮವಾದದ್ದಿದೆ ಅಂತಂದ್ರೆ ಅವ್ರು ಇದನ್ನ ಬಿಟ್ಬಿಟ್ಟು ಅವರು ಇನ್ನೊಂದಕ್ಕೆ ಹೊರಟೋಗ್ತಾರೆ ಅಲ್ವಾ. ಅದು ಕನಿಷ್ಠ ಅಧಿಕಾರಿಯ ಗುಣಲಕ್ಷಣಗಳು. ಮಧ್ಯಮ ಅಧಿಕಾರಿ, ಅವರು 4 ಜನರನ್ನ ಅವರು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾರ್ಯಾರು ಅಂದ್ರೆ ಭಗವಂತ, ಭಕ್ತರು, ಮತ್ತೆ ಏನು ಮುಗ್ಧರು, ಮತ್ತೆ ಭಗವಂತನನ್ನ ದ್ವೇಷ ಮಾಡೋರು. ಈ 4 ತರದ ಜನಗಳನ್ನ ಅವರು ವ್ಯತ್ಯಾಸವನ್ನ ಗುರುತಿಸ್ಲಿಕ್ಕೆ ಸಾಧ್ಯ. ಅವರು ಭಗವಂತನ ಜೊತೆ ಅವರು ಪ್ರೇಮ ಪೂರ್ವಕವಾಗಿ ಅವ್ರು ನಡ್ಕೋತಾರೆ. ಭಕ್ತರ ಜೊತೆ ಅವರು ಮೈತ್ರಿಯನ್ನ ಮಾಡ್ತಾರೆ. ಯಾರು ಮುಗ್ಧರಿರ್ತಾರೋ ಅವ್ರಿಗೆ ಕೃಪೆಯನ್ನ ತೋರಿಸ್ತಾರೆ. ಮತ್ತೆ ಯಾರು ಭಗವಂತನ ದ್ವೇಷ ಮಾಡ್ತಾರೋ ಅವ್ರನ್ನ ಉಪೇಕ್ಷೆ ಮಾಡ್ತಾರೆ. ಮತ್ತೆ ಇವಾಗ ಉತ್ತಮ ಅಧಿಕಾರಿ ಯಾವ ತರ ಇರ್ತಾರೆ, ಉತ್ತಮ ಅಧಿಕಾರಿ ಎಲ್ಲರಲ್ಲೂ ಅವರು ಭಗವಂತನ ನೋಡ್ತಾರೆ. ಅವರು ದೇಹದಿಂದ ಆಕರ್ಷಿಸೋದಿಲ್ಲ, ಅವರು ಆ ಆತ್ಮದ ಆ ಕಿಡಿ ಏನಿದೆ ಅದರಿಂದ ಅವರು ಆಕರ್ಷಿಸಲ್ಪಡ್ತಾರೆ. ಮತ್ತೆ ಅವ್ರು ಎಲ್ಲರಿಗೂ ಒಳಿತನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ನೋಡ್ತಾರೆ. ಇದು ಉತ್ತಮ ಅಧಿಕಾರಿಯ ಗುಣಲಕ್ಷಣಗಳು. ಈಗ ನಾವು ನೆಕ್ಸ್ಟ್ ನೋಡೋಣಂತೆ, ಉತ್ತಮ ಅಧಿಕಾರಿಯನ್ನ ಅನುಸರಿಸಿದ್ರೆ ನಮ್ಗೆ ಹೇಗೆ ನಾವು ಸಹ ಏನನ್ನ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ. ಯಾರಾದ್ರೂ ಓದಿ. ಉತ್ತಮ ಅಧಿಕಾರಿಯನ್ನು ಅನುಕರಿಸಿ ಒಂದು ಕಡೆ ಐಕಮತ್ಯ ಅಥವಾ ಸೌಹಾರ್ದ್ಯವನ್ನು ಮೆರೆಯುತ್ತಾ ಇನ್ನೊಂದು ಕಡೆ ದೈಹಿಕ ನೆಲೆಯಲ್ಲಿ ವರ್ತಿಸುವವರು ವಾಸ್ತವವಾಗಿ ಹುಸಿ ಲೋಕೋಪಕಾರಿಗಳು. ವಿಶ್ವ ಭ್ರಾತೃತ್ವ ಕಲ್ಪನೆಯನ್ನು ಉತ್ತಮ ಅಧಿಕಾರಿಯಿಂದ ಕಲಿಯಬೇಕೇ ಹೊರತು ಜೀವಾತ್ಮನನ್ನಾಗಲಿ ಎಲ್ಲೆಡೆ ಇರುವ ಪರಮಪ್ರಭುವಿನ ಪರಮಾತ್ಮ ವಿಸ್ತರಣವನ್ನಾಗಲಿ ಸರಿಯಾಗಿ ಅರಿಯದ ಮೂರ್ಖನಿಂದಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ಸೊ ಇವಾಗ ನಮ್ಗೆ ಒಂದು ಕೇಂದ್ರೀಕೃತ ವಸ್ತು ಇಲ್ಲ ಅಂದ್ರೆ, ಸೊ ನಾವ್ ಯಾರನ್ನು ಸಹ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ನಾವ್ ಯಾವ್ದೇ ಒಂದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ವಾ. ನೋಡಿ ಮೊನ್ನೆ ನೀವೂನು ಸಹ ಹೋಗಿರ್ಬೋದು ಗೋವರ್ಧನ ಪೂಜೆಗೆ ಅಲ್ವಾ. ಸೊ ನಾನು ಬೆಳಗ್ಗೆ ಟೆಂಪಲ್ ಹೋಗಿದ್ದು ಅರೌಂಡ್ 7:30 ಹತ್ರ ಹೋಗಿದ್ದು. ಸೊ 10 ಅಷ್ಟೊತ್ತಿಗೆ ಎಲ್ಲವನ್ನ ರೆಡಿ ಮಾಡಿದ್ರು, ಎಲ್ಲರೂ ಸೇರ್ಕೊಂಡು ಮಾಡಿದ್ರು ಅಲ್ವಾ. ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಎಲ್ಲರ ಒಂದು ಕೃತ ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಥವಾ ಆ ಸೆಂಟರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ, ಕೇಂದ್ರ ಬಿಂದುವಾಗಿ ಯಾರಿದ್ದಾರೆ ಅಂದ್ರೆ ಕೃಷ್ಣ ಇದ್ದಾರೆ ಅಲ್ವಾ. ಈಗ ನಾವು ಆ ಕೃಷ್ಣನಿಗೋಸ್ಕರ ಈ ಗೋವರ್ಧನ ಪೂಜೆನ ನಾವು ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ
ಆ ಒಂದು ಕೆಲಸವನ್ನೇ ಅವರು ಮಾಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಒಬ್ರಿಗೊಬ್ರು ಮಧ್ಯದಲ್ಲಿ ಅಲ್ಲಿ ಕೋಆಪರೇಷನ್ ಇದೆ, ಅಲ್ಲಿ ಭ್ರಾತೃತ್ವ ಇದೆ. ಅಂದ್ರೆ ಏನರ್ಥ? ಸೊ ಇವಾಗ ನಾವು ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರು ಅಂತ ನಮ್ಗೆ ಭಾವನೆ ಬರ್ಬೇಕು ಅಂತಂದ್ರೆ ಅಲ್ಲಿ ಕೇಂದ್ರ ಬಿಂದುವಾಗಿ ಯಾರಾದ್ರೂ ಒಬ್ರು ಇರ್ಬೇಕು ಅಲ್ವಾ? ಅವಾಗಷ್ಟೇ ನಾವು ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರು ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಇವಾಗ ನಮ್ಮ ಈ ವಿಶ್ವಸಂಸ್ಥೆ ಎಲ್ಲ ಏನ್ ಮಾಡ್ತಾ ಇದೆ, ಅವ್ರು ಯಾರನ್ನು ಕೇಂದ್ರ ಬಿಂದುವಾಗಿ ಇಟ್ಕೋತಾ ಇಲ್ಲ ಅಲ್ವಾ? ಸುಮ್ನೆ ಅವರು ಬಾಯಿ ಮಾತಲ್ಲಿ ಒಳ್ಳೆ ಒಳ್ಳೆ ಪದಗಳಲ್ಲಿ ಶಬ್ದಗಳಲ್ಲಿ ಅವ್ರು ಹೇಳ್ತಾ ಇದ್ರೆ ನಾವೆಲ್ಲರೂ ಸಹ ಅಣ್ಣ ತಮ್ಮಂದ್ರ ತರ ಇರ್ಬೇಕು, ಅಣ್ಣ ತಮ್ಮಂದ್ರ ತರ ಇದ್ರೆ ನಾವು ಇಲ್ಲಿ ಶಾಂತಿಯಿಂದ ನಾವು ಇಲ್ಲಿ ಜೀವನವನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಅಲ್ವಾ? ನಾವ್ ಇವಾಗ ಈ ಉತ್ತಮ ಅಧಿಕಾರಿಯನ್ನ ನೋಡಿ ನಾವು ಕಲ್ತ್ಕೋಬೇಕು, ಹೇಗೆ ಅವನು ಎಲ್ಲರನ್ನ ಭಗವಂತನ ವಿಭಿನ್ನ ಅಂಶ ಅಂತ ಅವನು ಅರ್ಥ ಮಾಡ್ಕೋತಾನೋ ಅವಾಗಷ್ಟೇ ಭ್ರಾತೃತ್ವ ಅನ್ನೋದು ಬರ್ಲಿಕ್ಕೆ ಸಾಧ್ಯ. ನಮ್ಮ ಈ ಒಂದು ನಾಯಕರಿಂದ ನಾವು ಈ ಒಂದು ಭ್ರಾತೃತ್ವ ಅಥವಾ ಶಾಂತಿಯ ಪಾಠವನ್ನ ನಾವು ಕಲ್ತ್ಕೊಳ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಈ ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಪ್ಯಾರಾ ಓದಿ. ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಬೇಕೆಂದು ಆನೆಯ ಮಂತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಅವನು ಹಿಂದಿನ ಆಚಾರ್ಯವನ್ನು ಗುರುವನ್ನು ಅನುಸರಿಸಬೇಕು ಎಂದರ್ಥ. ಈ ಸಂದರ್ಭದಲ್ಲಿ ಅನುಪಶ್ಯತಿ ಸಂಸ್ಕೃತವನ್ನು ಬಳಸಲಾಗಿದೆ. ಪಶ್ಯತಿ ಅಂದ್ರೆ ನೋಡುತ್ತಾನೆ ಎಂದರ್ಥ. ವಸ್ತುಗಳನ್ನು ಬರಿಗಣ್ಣಿನಲ್ಲಿ ಶಾರದಾ ಮಾತಾಜಿ ನೀವು ಸರಿಯಾಗಿ ಓದ್ತಿರೋದು ನೋಡಲು ಕೇಳಿಸ್ತಿಲ್ಲ ಮಾತಾಜಿ. ನೆಟ್ವರ್ಕ್ ಶಾರದಾ ಮಾತಾಜಿ ಬೇರೆಯವ್ರು ಓದ್ಲಿ. ಯಾರು ಬೇರೆ ಏನಾಯ್ತು ಮಾತಾಜಿ? ಕೇಳುದಿಲ್ಲ? ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳುದಿಲ್ಲ ಮಾತಾಜಿ? ಇಲ್ಲ ಮಾತಾಜಿ, ಈಗ ಮಾತಾಡ್ತಿರೋದು ಕೇಳಿಸ್ತಿದೆ, ಬಟ್ ಓದ್ತಿದ್ದಾಗ ಕೇಳಿಸ್ತಿಲ್ಲ. ಕಂಟಿನ್ಯೂ ಮಾಡಿ ಮಾತಾಜಿ. ಇವಾಗ ನೋಡೋಣ. ಐಹಿಕ ದೋಷಗಳಿಂದಾಗಿ ಅಲ್ಲಿಂದ ಓದಿ. ಮಾಡ್ಲಾ? ಐಹಿಕ ದೋಷಗಳಿಂದಾಗಿ ಅಲ್ಲಿಂದ ಓದಿ. ಸರಿಯಾಗಿ ನೋಡಲಿಲ್ಲ. ಒಂದು ಮೂಲದಿಂದ ಕೇಳಿ ತಿಳಿಯದ ಸರಿಯಾಗಿ ನೋಡಲು ಸಾಧ್ಯವಿಲ್ಲ ಅಂತ ಮಾತಾಜಿ ಕೇಳಿಸ್ತಾ ಇಲ್ಲ ಮಾತಾಜಿ. ಶಾರದಾ ಮಾತಾಜಿ ಸಾರಿ ಮಾತಾಜಿ ಕೇಳಿಸ್ತಾ ಇಲ್ಲ. ಬೇರೆ ಯಾರಾದ್ರೂ ಓದಿ. ಬೇರೆ ಯಾರಾದ್ರೂ ಓದಿ. ನಾನು ಓದ್ತೀನಿ ಮಾತಾಜಿ. ಐಹಿಕ ದೋಷಗಳಿಂದಾಗಿ ಬರಿಗಣ್ಣು ಮಾತಾಜಿ ಅವ್ರನ್ನ ಅವಶ್ಯಕತೆ ಇಲ್ಲ. ಕೇಳಿಸ್ತಾ ಇಲ್ಲ ಮಾತಾಜಿ. ಓದಿ ಪ್ರಭುಜಿ. ಐಹಿಕ ದೋಷಗಳಿಂದಾಗಿ ಬರಿಗಣ್ಣು ಯಾವುದನ್ನು ಸರಿಯಾಗಿ ನೋಡಲು ಸಾಧ್ಯವಿಲ್ಲ. ಒಂದು ಉತ್ತಮ ಮೂಲದಿಂದ ಕೇಳಿ ತಿಳಿಯದೆ ಸರಿಯಾಗಿ ನೋಡಲು ಸಾಧ್ಯವಿಲ್ಲ ಅಂತ ಅತ್ಯುತ್ಕೃಷ್ಟ ಮೂಲವೆಂದರೆ ಸ್ವತಃ ಭಗವಂತನಿಂದಲೇ ಉಕ್ತವಾದ ವೈದಿಕ ಜ್ಞಾನ. ವೈದಿಕ ಸತ್ಯಗಳು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿವೆ. ಭಗವಂತನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸರಿಗೆ, ವ್ಯಾಸರಿಂದ ಇತರ ಅನೇಕ ಶಿಷ್ಯರಿಗೆ ಅವು ಪರಂಪರೆಯಿಂದ ಬಂದಿದೆ. ಹಿಂದೆ ವೇದಗಳ ಸಂದೇಶಗಳನ್ನು ಲಿಖಿತವಾಗಿಡುವ ಅವಶ್ಯಕತೆಯೇ ಇರಲಿಲ್ಲ. ಏಕೆಂದರೆ ಆ ಕಾಲದಲ್ಲಿ ಜನರು ಇನ್ನೂ ಬುದ್ಧಿವಂತರಾಗಿದ್ದರು ಮತ್ತು ತುಂಬಾ ಜ್ಞಾಪಕ ಶಕ್ತಿ ಉಳ್ಳವರಾಗಿದ್ದರು. ಅವರು ಉಪದೇಶಗಳನ್ನು ಸುಮ್ಮನೆ ಒಂದು ಸಲ ಗುರು ಮುಖೇನ ಕೇಳಿದರೆ ಸಾಕು, ಎಲ್ಲವನ್ನು ಗ್ರಹಿಸಿ ಬಿಡುತ್ತಿದ್ದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ನಮ್ಗೆ ಏನನ್ನ ಹೇಳ್ತಾ ಇದಾರೆ ಇಲ್ಲಿ, ನಮ್ಗೆ ಶ್ಲೋಕದಲ್ಲಿ ಏನನ್ನ ಹೇಳಿದ್ರು? ಈ ಶ್ಲೋಕದಲ್ಲಿ ಎಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಅಲ್ವಾ? ನಾವು ಅನುಪಶ್ಯತಿ ಅನ್ನೋ ಒಂದು ಪದವನ್ನ ಇಲ್ಲಿ ನಮ್ಗೆ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ನಾವು ಹೇಗೆ ನಾವು ನೋಡ್ಬೇಕು ಆ ಒಂದು ಮಹಾಭಾಗವತನ ಆ ಒಂದು ದೃಷ್ಟಿಯಿಂದ ನಾವೆಲ್ಲವನ್ನ ನೋಡ್ಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ನಮ್ಗೆ ಅರ್ಥನೇ ಆಗೋದಿಲ್ಲ. ನೋಡಿ, ನಾವು ಇಷ್ಟು ದಿವಸ ನಾವು ಭಗವದ್ಗೀತೆ ಶ್ಲೋಕಗಳನ್ನ ನಾವು ಓದ್ಕೊಂಡಿರ್ಬೋದು. ಇವಾಗ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಎಷ್ಟೊಂದ್ ಜನ ಓದ್ತಾ ಇದ್ದಾರೆ. ಆದ್ರೆ ಯಾರಿಗೂ ಸಹ ಅದರ ಒಂದು ಜ್ಞಾನ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಅವರು ಆ ಒಂದು ಜ್ಞಾನದ ಕಣ್ಣುಗಳಿಂದ ನೋಡ್ತಾ ಇಲ್ಲ, ಅವರು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಸೊ ನಾವ್ ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ನಮ್ಮ ಹಿಂದಿನ ಆಚಾರ್ಯರ ಆ ಒಂದು
ಹಾದಿಯನ್ನೇ ನಾವು ಅನುಸರಿಸ್ಬೇಕಾಗತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಜ್ಞಾನ ತುಂಬಾ ಮುಖ್ಯ ಅಂತ ಅದಕ್ಕೆ ಹೇಳೋದು ಅಲ್ವಾ. ಸೊ ಇವಾಗ ನಾವು ಯಾರತ್ರಾದ್ರೂ ಹೋಗಿ ನಾವು ಜ್ಞಾನವನ್ನ ಕಲ್ತ್ಕೋತಾ ಇದೀವಿ ಅಂತಂದ್ರೆ ಅವ್ರನ್ನ ನಾವು ಕೇಳ್ಬೇಕು, ನಿಮ್ಮ ಗುರುಗಳು ಯಾರು ಅಂತ ಹೇಳ್ಬಿಟ್ಟು. ಅವ್ರಿಗೆ ಇನ್ನೊಬ್ಬ ಗುರುಗಳು ಇರ್ಬೇಕು, ಅವರ ಗುರಿಗೆ ಇನ್ನೊಬ್ಬ ಗುರು ಇರ್ಬೇಕು. ಇದೇ ತರ ನಾವು ನೋಡ್ತಾ ಹೋದ್ರೆ ಅದು ಕೃಷ್ಣನಲ್ಲಿ ಕೊನೆಗೊಳ್ಬೇಕು. ಅವಾಗಷ್ಟೇನೆ ಅದನ್ನ ಅಧಿಕೃತ ಗುರು ಪರಂಪರೆ ಅಂತ ಕರಿತೀವಿ. ಗುರು ಪರಂಪರೆ ಇರ್ಬೋದು, ಆದ್ರೆ ಅದು ಅಧಿಕೃತ ಅಂತಂದ್ರೆ ಅದು ಕೃಷ್ಣನಿಂದನೇ ಬಂದಿರ್ಬೇಕು ಆ ಜ್ಞಾನ ನೇರವಾಗಿ. ಅವಾಗಷ್ಟೇನೆ ಆ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಗುರಿಯನ್ನ ನಾವು ತಲುಪಬಹುದು. ಎಲ್ಲವನ್ನ ಆ ವಸ್ತುಸ್ಥಿತಿಯನ್ನ ನಾವು ಆ ಸತ್ಯವನ್ನ ನಾವು ಅರಿಬಹುದು. ಸೊ ಇಲ್ಲ ಅಂತಂದ್ರೆ ಏನಾಗತ್ತೆ, ಸಮಯವೂ ವ್ಯರ್ಥ ಆಗತ್ತೆ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಕೃಷ್ಣನು ಸಹ ಆ ಗುರು ಪರಂಪರೆಯ ಮಹತ್ವನ ನಮ್ಗೆ ತುಂಬಾ ಚೆನ್ನಾಗಿ ನಮ್ಗೆ 4ನೇ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ ಅಲ್ವಾ. ಅವ್ರು ಏನ್ ಹೇಳಿದ್ರು, ನಾ ಈ ಭಗವದ್ಗೀತೆಯ ಜ್ಞಾನವನ್ನ ನಾನು ವಿವಸ್ವಾನ್ಗೆ ಹೇಳ್ದೆ, ವಿವಸ್ವಾನು ಅವರು ಮನುವಿಗೆ ಹೇಳಿದ್ರು, ಮನು ಇಕ್ಷ್ವಾಕುವಿಗೆ ಹೇಳಿದ್ರು ಅಂತ ಹೇಳಿದ್ರು. ಆದ್ರೆ ಕಾಲಕ್ರಮೇಣ ಇದು ಜ್ಞಾನ ನಷ್ಟ ಆದಂಗ ಆಯ್ತು, ಅದಕ್ಕೋಸ್ಕರ ನಾನಿವಾಗ ನಿನ್ಗೆ ಮತ್ತೆ ಹೇಳ್ತಾ ಇದೀನಿ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣ ಅವರು ಆ ಜ್ಞಾನವನ್ನ ಗುರು ಪರಂಪರೆ ಬರೋ ತರ ಅವ್ರು ನೋಡ್ತಾರೆ. ಇಲ್ಲ ಅಂತಂದ್ರೆ ಅವರು ಮತ್ತೆ ಅವರು ಬೋಧನೆಯನ್ನ ಮಾಡ್ತಾರೆ ಅವರು. ಯಾಕಂದ್ರೆ ಜ್ಞಾನ ಗುರು ಪರಂಪರೆಯಲ್ಲೇ ಬಂದಿರ್ಬೇಕು, ಅವಾಗ್ಲೇ ಯಥಾರೂಪದಲ್ಲಿ ಇರ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ನೋಡಿ ಇಲ್ಲಿ ಅನುಪಶ್ಯತಿ ಅಂದ್ರೆ ನೋಡೋದು. ಅಂದ್ರೆ ನಾವ್ ಹೇಗೆ ನೋಡ್ಬೇಕು ಅಂದ್ರೆ ನಮ್ಮ ಹಿಂದಿನ ಆಚಾರ್ಯರನ್ನ ಅನುಸರಿಸಿ ನಾವು ನೋಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಏನು ಅರ್ಥ ಆಗೋದಿಲ್ಲ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ನಮ್ಗೆ 4 ದೋಷಗಳಿದೆ ಅಲ್ವಾ. ಯಾವ ಯಾವ ದೋಷಗಳಿದೆ ನಮ್ಗೆ, ಅಥವಾ ನ್ಯೂನ್ಯತೆಗಳು ಅಥವಾ ದೋಷಗಳು ಅಂತ ಕರಿತೀವಿ. ಯಾವ್ದದು 4 ದೋಷಗಳು? ಭ್ರಮೆಗೆ ಒಳಗಾಗುವುದು, ಮೋಸ ಮಾಡುವುದು, ತಪ್ಪು ಮಾಡುವುದು, ಇಂದ್ರಿಯಗಳು ಅಪರಿಪೂರ್ಣ. ಇದು ಅಪರಿಪೂರ್ಣ ಇಂದ್ರಿಯಗಳು, ಮತ್ತೆ ಭ್ರಮೆಗೆ ಒಳಗಾಗೋದು, ಮೋಸ ಮಾಡೋದು, ಮತ್ತೆ ಇನ್ನೊಂದು ಯಾವ್ದು, ತಪ್ಪು ಮಾಡುವುದು. ಮತ್ತೆ ತಪ್ಪು ಮಾಡೋದು. ಇಷ್ಟನ್ನ ಇಟ್ಕೊಂಡು ನಾವ್ ಯಾವ್ದೇ ಒಂದು ಪರಿಪೂರ್ಣ ಜ್ಞಾನವನ್ನ ನಾವು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಗೆ ಆ ಒಂದು ಅಪೌರುಷೀಯ ಗ್ರಂಥಗಳು ಅಂದ್ರೆ ಕೃಷ್ಣನಿಂದನೇ ನೇರವಾಗಿ ಬಂದಿರುವಂತಹ ಒಂದು ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ಕಲಿಯುಗದ ಜನಗಳು ತುಂಬಾನೇ ಮಂದಮತಿಗಳು, ಮತ್ತೆ ಅಲ್ಪಾಯುಷಿಗಳು, ಸೋಮಾರಿಗಳು ಅಲ್ವಾ. ಸೊ ಅವ್ರಿಗೆ ಜ್ಞಾಪಕ ಶಕ್ತಿನೂ ಸಹ ತುಂಬಾ ಕಡಿಮೆ. ಅದಕ್ಕೋಸ್ಕರನೇ ಇದನ್ನ ಗ್ರಂಥ ರೂಪದಲ್ಲಿ ಕೊಟ್ಟಿದ್ದಾರೆ. ಮೊದ್ಲೆಲ್ಲ ಈ ತರ ಗ್ರಂಥಗಳೇ ಇರ್ಲಿಲ್ಲ, ಲಿಖಿತ ರೂಪನೇ ಇರ್ತಿರ್ಲಿಲ್ಲ. ಈಗ ಗುರು ಏನಾದ್ರೂ ಶಿಷ್ಯನಿಗೆ ಹೇಳಿದ್ರೆ ಅದನ್ನ ಯಥಾವತ್ತಾಗಿ ಅವರು ತಮ್ಮ ಶಿಷ್ಯರಿಗೆ ಹೇಳ್ಬಿಡ್ತಾ ಇದ್ರು ಅವರು ಅಲ್ವಾ. ಇವಾಗ ನೋಡಿ, ಶುಕಮುನಿಗಳು ಆ ಭಾಗವತಂ ಏನನ್ನ ಹೇಳಿದಾರೋ ಅದನ್ನ ಸೂತ ಗೋಸ್ವಾಮಿ ಅವರು ಯಾರು ಪರೀಕ್ಷಿತ್ ಮಹಾರಾಜಂಗೆ ಸೂತ ಮುನಿಗಳು ಕೇಳಿಸ್ಕೊಂಡು, ಸೂತ ಮುನಿಗಳವರು ನೈಮಿಷಾರಣ್ಯದ ಜನಗಳಿಗೆ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಶುಕಮುನಿಗಳು ಅವ್ರು ಏನನ್ನ ಹೇಳಿದಾರೋ ಆ ಸಮಯ ಅಂದ್ರೆ ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ವಿವರಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಸೂತ ಮುನಿಗಳು ಇದ್ದಾರೆ. ಸೊ ಸೂತ ಮುನಿಗಳು ಇವಾಗ ನೈಮಿಷಾರಣ್ಯದ ಋಷಿಗಳಿಗೆ ಅವರು ಹಾಗೆ ಹೇಳ್ತಾ ಇದ್ದಾರೆ. ಅವ್ರೇನದು ಯಾವುದೇ ಒಂದು ಪುಸ್ತಕವನ್ನ ನೋಡ್ಕೊಂಡು ಲಿಖಿತ ರೂಪದಲ್ಲಿ ಅವ್ರು ಬರ್ಕೊಂಡು ಹೇಳ್ತಾ ಇಲ್ಲ ಅಲ್ವಾ. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ವೇದವ್ಯಾಸರು ನಮಗೋಸ್ಕರ, ಈ ಕಲಿಯುಗದ ಜನಗಳಿಗೋಸ್ಕರ ಅವರು ಕರುಣೆಯನ್ನ ತೋರಿ ಅವರು ಅದನ್ನ ಲಿಖಿತ ರೂಪದಲ್ಲಿ ಅವ್ರು ನಮ್ಗೆ ಕೊಟ್ಟಿದ್ದಾರೆ ಇದೆಲ್ಲ ಗ್ರಂಥಗಳನ್ನ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಯಾರಾದ್ರೂ ಓದಿ. ಈಗ ಶ್ರುತಿಗಳಿಗೆ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಈಗ ಶ್ರುತಿಗಳಿಗೆ ಅನೇಕ ವ್ಯಾಖ್ಯಾನಗಳಿವೆ. ಆದರೆ ಅವುಗಳಲ್ಲಿ ಬಹುತೇಕ ವ್ಯಾಖ್ಯಾನಗಳು ವೇದ ವಿದ್ಯೆಯನ್ನು ಮೂಲತಃ ಕಲಿಸಿಕೊಟ್ಟ ವೇದವ್ಯಾಸರ ಗುರು ಪರಂಪರೆಯಿಂದ ಬಂದಿರುವಂತೆ ಇಲ್ಲ. ವ್ಯಾಸರ ಕೊನೆಯ ಅತ್ಯಂತ ಪರಿಪೂರ್ಣವಾದ ಮತ್ತು ಶ್ರೇಷ್ಠವಾದ ಕೃತಿ ಎಂದರೆ ಶ್ರೀಮದ್ ಭಾಗವತ. ಇದು ವೇದಾಂತ ಸೂತ್ರದ ಪ್ರಮಾಣದ ಬದ್ಧ ವ್ಯಾಖ್ಯಾನ. ಅಲ್ಲದೆ ಭಗವಂತನೇ ಹೇಳಿದ, ವ್ಯಾಸದೇವನೇ ಬರೆದುಕೊಂಡ ಭಗವದ್ಗೀತೆಯೂ ಇದೆ. ಇವು ತುಂಬಾ ಮುಖ್ಯವಾದ ಅಪೌರುಷೇಯ ಗ್ರಂಥಗಳು. ಗೀತೆ ಅಥವಾ ಶ್ರೀಮದ್ ಭಾಗವತದ ತತ್ವಗಳಿಗೆ ವಿರುದ್ಧವಾದ ಯಾವುದೇ ವ್ಯಾಖ್ಯಾನವು ಪ್ರಮಾಣಬದ್ಧವಾದುದಲ್ಲ. ಉಪನಿಷತ್ತುಗಳು, ವೇದಗಳು, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳ ನಡುವೆ ಸಂಪೂರ್ಣ ಹೊಂದಾಣಿಕೆ ಇದೆ. ವ್ಯಾಸದೇವರ ಗುರು ಪರಂಪರೆಯವರಿಂದ ಅಥವಾ ಕನಿಷ್ಠ ಪಕ್ಷ ದೇವೋತ್ತಮ ಪರಮಪುರುಷ ಹಾಗೂ ಅವನ ನಾನಾ ಶಕ್ತಿಗಳಲ್ಲಿ ನಂಬಿಕೆಯುಳ್ಳವರಿಂದ ಉಪದೇಶಗಳನ್ನು ಪಡೆಯದೆ ಯಾರು ಯಾವುದೇ ತೀರ್ಮಾನಕ್ಕೂ ಬರಕೂಡದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಡಿ, ಧನ್ಯವಾದಗಳು. ಸೊ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಇವಾಗ ನಮ್ಗೆ ಅನುಪಶ್ಯತೆ ಅಂತ ಹೇಳ್ಬಿಟ್ರು ಅಲ್ವಾ. ನೀವು ಹೇಗೆ ನೋಡ್ಬೇಕು ಅಂದ್ರೆ ಇಂದಿನ ಆಚಾರ್ಯರ ಆ ಒಂದು ಹಾದಿಯಲ್ಲೇ ನೀವು ನೋಡ್ಬೇಕು ಅಂತ ಹೇಳ್ಬಿಟ್ರು. ಹಾಗಾದ್ರೆ ಯಾವ್ದು ಸರಿ?
ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಪುಸ್ತಕಗಳಿದೆ ಅಲ್ವಾ, ಅದಕ್ಕೆ ಎಷ್ಟೊಂದು ಜನ ವ್ಯಾಖ್ಯಾನ ಬರ್ದಿದ್ದಾರೆ. ಯಾವ್ದನ್ನ ನಂಬೋದು ಅಲ್ವಾ? ಸೊ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿರೋ ಹಾಗೇನೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂಚ ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯ ವೇದಾಂತ ಕೃದ್ವೇದ ವಿಧೇಯವ ಚಾಹಂ ಅಂತ ಹೇಳಿದ್ರು ಅಲ್ವಾ. ಅವ್ರು ಏನ್ ಹೇಳಿದ್ರು, ಈ ವೇದಗಳನ್ನ ಬರ್ದಿರೋದು ನಾನೇ, ವೇದಗಳನ್ನ ಬಲ್ಲವನು ನಾನೇ. ಯಾರಾದ್ರೂ ಒಬ್ರು ವೇದಗಳನ್ನ ಓದಿದ್ರೆ ಕೊನೆಗೆ ಅರ್ಥ ಮಾಡ್ಕೋಬೇಕಾದ್ರು ನನ್ನನ್ನೇ ಅಂತ ಅವ್ರು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಆದ್ರೂನು ಸಹ ಈ ಭಗವದ್ಗೀತೆಯನ್ನ ಹಲವಾರು ಬಾರಿ ಓದಿದ್ರು ಸಹ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ಅವ್ರು ಅರ್ಥನೇ ಮಾಡ್ಕೋತಾ ಇಲ್ಲ ಅಲ್ವಾ. ನಾನು ನೇರವಾಗಿ ಬರ್ತೀನಿ, ನನ್ನ ಮೂಲ ರೂಪದಲ್ಲಿ ನಾನು ಸಂಭವಾಮಿ, ನಾನು ಬರ್ತೀನಿ, ಅಲ್ಲಿಂದ ನಾನು ಇಲ್ಲಿಗೆ ಬರ್ತೀನಿ. ಇವಾಗ ನಾವ್ ಹೇಗೆ ಈ ಊರಲ್ಲಿ ಇದ್ದವ್ರು ಇನ್ನೊಂದು ಊರಿಗೆ ಹೋಗ್ತೀವೋ, ಅದೇ ತರನೇ ಭಗವಂತನು ಅವರೇ ಸ್ವತಃ ಆಧ್ಯಾತ್ಮಿಕ ಲೋಕದಲ್ಲಿ ಹೇಗಿದಾರೋ ಹಾಗೆ ಅವರು ಭೂಮಿಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ. ನಾನು ಆ ಸಂಭವಾಮಿ ಅಂತ ಹೇಳ್ತಿದ್ದಾರೆ, ಆದ್ರೂ ಸಹ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಸೊ ನಾವ್ ಇವಾಗ ಇಲ್ಲಿ ಯಾವ್ದಾದ್ರು ಒಂದು ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತಂದ್ರೆ ನಮ್ಗೆ ಆ ಒಂದು ಗುರು ಪರಂಪರೆಯಿಂದ ಅದು ಬಂದಿರ್ಬೇಕು. ಇವಾಗ ಮಿನಿಮಮ್ ಏನು ಆ ವೇದವ್ಯಾಸರ ಗುರು ಪರಂಪರೆಯಿಂದ ಬಂದಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡ್ತಾ ಇದಾರೆ. ಇಲ್ಲ ಅಂತಂದ್ರೆ ನಾವು ಯಾವುದೇ ಒಂದು ಜ್ಞಾನವನ್ನ ತಿಳ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ಕೂಡ್ದು, ಓ ನಾನು ಇದನ್ನ ಫಾಲೋ ಮಾಡೋಣ ಅಂತ ನನ್ನ ಜೀವನದಲ್ಲಿ ನಾನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಡಿಸಿಷನ್ ತಗೋಬಾರ್ದು ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಈ ಭಗವದ್ಗೀತೆ ಮತ್ತೆ ಭಾಗವತ ಇವೆಲ್ಲನೂ ಸಹ ಅಪೌರುಷೇಯ ಗ್ರಂಥಗಳು. ನಮ್ಗೆ ಗೊತ್ತಿರೋ ಹಾಗೇನೆ ಆ ವೇದವ್ಯಾಸರು ಹಲವಾರು ಪುಸ್ತಕಗಳನ್ನ ಅವರು ವೇದ ಸಾಹಿತ್ಯಗಳನ್ನ ಬರೆದಿದ್ದಾರೆ. ಅವರು ವೇದಗಳನ್ನ ಅವರು ಬರೆದ್ರು, 4 ವೇದಗಳನ್ನ ವಿಂಗಡಿಸಿದ್ರು. ಅದಾದ್ಮೇಲೆ ಏನು ಕಡಿಮೆ ಜ್ಞಾನ ಇರೋರಿಗೆ ಅಂತ ಹೇಳ್ಬಿಟ್ಟು ಅವರು ಮಹಾಭಾರತ, ಪಂಚಮ ವೇದ ಅಂತ ಕರಿತೀವಿ ಮಹಾಭಾರತ, ಅದನ್ನು ಸಹ ಅವರು ಬರೆದ್ರು. ಮತ್ತೆ 18 ಪುರಾಣಗಳನ್ನ ಬರೆದ್ರು. ಯಾವ ಯಾವ ಗುಣಗಳಲ್ಲಿ ಇರ್ತಾರೋ ಅವ್ರವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು 18 ಪುರಾಣಗಳನ್ನ ಅವರು ಬರೆದ್ರು. ಅದಾದ್ಮೇಲೆ 108 ಉಪನಿಷತ್ತುಗಳನ್ನ ಬರೆದ್ರು. ಇಷ್ಟೆಲ್ಲ ಬರೆದ್ರು ಸಹ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಅಲ್ವಾ. ಅವರು ತುಂಬಾ ಖಿನ್ನ ಮನಸ್ಕರಾಗಿ ಇರ್ತಾರೆ ಅವರ ಒಂದು ಆಶ್ರಮದಲ್ಲಿ. ಆಗ ನಾರದರು ಬರ್ತಾರೆ. ನಾರದರು ಬಂದಾಗ ವೇದವ್ಯಾಸರು ಹೇಳ್ತಾರೆ, ನನಗೆ ಗೊತ್ತಿಲ್ಲ, ನಾನು ಇಷ್ಟೆಲ್ಲ ಬರೆದ್ರು ಸಹ ನನ್ನ ಮನಸ್ಸಲ್ಲಿ ಏನೋ ಒಂದು ದುಃಖ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಆಗ ನಾರದ್ರು ಹೇಳ್ತಾರೆ, ನೀನ್ ಇಷ್ಟೆಲ್ಲ ಬರ್ದಿರ್ಬಹುದು, ಆದ್ರೆ ನೀನು ದೇವೋತ್ತಮ ಪರಮ ಪುರುಷರನ್ನ ನೀನು ಹಾಡಿ ಕೊಂಡಾಡಿಲ್ಲ. ನೀನು ಪದೇ ಪದೇ ಅವನ ನಾಮ ರೂಪ ಗುಣ ಲೀಲೆಗಳ ವರ್ಣನೆ ನೀನ್ ಮಾಡಿಲ್ಲ. ಅದಕ್ಕೆ ನಿನ್ಗೆ ಇವತ್ತರ ಅನ್ಯ ಅಂದ್ರೆ ನಿನ್ಗೆ ಇವಾಗ ಮನಸ್ಸಿನಿಗೆ ಸಂಪೂರ್ಣವಾದಂತಹ ಒಂದು ತೃಪ್ತಿ ಅನ್ನೋದು, ಆನಂದ ಅನ್ನೋದು ಇಲ್ಲ. ಅದಕ್ಕೋಸ್ಕರ ನೀನು ಆ ದೇವೋತ್ತಮ ಪರಮ ಪುರುಷನ ಕುರಿತಾಗಿ ನೀನು ಬರಿ ಅಂತ ಹೇಳಿದಾಗ ಅವರು ಭಾಗವತವನ್ನ ಬರೆದ್ರು. ಆ ಭಾಗವತವೇ ಅವರ ಕೊನೆಯ ಗ್ರಂಥ ಅಲ್ವಾ. ಅದಕ್ಕಿಂತ ಇದನ್ನ ಏನು ಹೇಳ್ತಾರೆ, ಅದು ಎಲ್ಲ ವೇದಗಳ ಒಂದು ಕಳಿತ ಫಲ ಅಲ್ವಾ, ಮಾಗಿದ ಫಲ ಅದು ಆ ಒಂದು ಭಾಗವತಂ. ಅದಕ್ಕೆ ನಾವು ಆ ಭಾಗವತದ ಆಶ್ರಯವನ್ನ ನಾವು ಪಡಿಬೇಕು. ಅದಕ್ಕೆ ನಮ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ, ಈ ಭಗವದ್ಗೀತೆಯನ್ನ ಅಂಡರ್ ಗ್ರಾಜುಯೇಟ್ ಸ್ಟಡಿ ಅಂತ ಹೇಳ್ತಾರೆ. ಅದೇ ಈ ಒಂದು ಭಾಗವತವನ್ನ ಪೋಸ್ಟ್ ಗ್ರಾಜುಯೇಟ್ ಸ್ಟಡಿ ಅಂತ ಕರೀತಾರೆ ಅಲ್ವಾ. ಮತ್ತೆ ಚೈತನ್ಯ ಚರಿತಾಮೃತವನ್ನ ನಮ್ಗೆ ಅದು PhD ಸ್ಟಡಿ ಅಂತ ಹೇಳ್ಬಿಟ್ಟು ನಮ್ಗೆ ಕರೀತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಅನುಪಶ್ಯತಿ ಅಂದ್ರೆ ನಾವು ಯಾರ ಒಂದು ಜ್ಞಾನವನ್ನ ನಾವು ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಭಗವದ್ಗೀತೆ ಭಾಗವತ ಅದು ಯಾರಿಂದ ವ್ಯಾಖ್ಯಾನಗೊಂಡಿರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವರು ಆ ವೇದವ್ಯಾಸರ ಪರಂಪರೆಯಿಂದ ಬಂದಿರೋರಿಂದ ಅದು ವ್ಯಾಖ್ಯಾನಗೊಂಡಿರ್ಬೇಕು ಅಂತಹ. ಇವಾಗ ಪ್ರಭುಪಾದರು ಯಥಾರೂಪ ಅಂತ ಬರ್ದಿದ್ದಾರೆ ಅಲ್ವಾ, ಅದಕ್ಕೆ ಅವ್ರು ಅಷ್ಟು ಸ್ಟ್ರೆಸ್ ಮಾಡ್ತಾರೆ, ಇದನ್ನೇ ಓದಿ. ಹೇಗೆ ಯಾವ ಒಂದು ಮನಸ್ಥಿತಿಯಲ್ಲಿ ಯಾವ ಒಂದು ಉದ್ದೇಶ ಇಟ್ಕೊಂಡು ಕೃಷ್ಣ ಅರ್ಜುನನಿಗೆ ಈ ಒಂದು ಬೋಧನೆಯನ್ನ ಮಾಡಿದ್ರೋ ಅದೇ ಒಂದು ಜ್ಞಾನ ನಿಮ್ಗೆ ಸಿಗುತ್ತೆ. ಏನ್ ಅರ್ಜುನ ಅರ್ಥ ಮಾಡ್ಕೊಂಡ್ರೋ ಅದೇ ಜ್ಞಾನ ಸಿಗುತ್ತೆ. ಇಲ್ಲಿ ಯಾವ್ದನ್ನು ತಿರುಚಿ ಬರ್ದಿಲ್ಲ, ಯಾರನ್ನು ಸಂತೃಪ್ತಿ ಪಡಿಸ್ಲಿಕ್ಕೆ, ನನ್ನ ಇಂದ್ರಿಯ ಸುಖಕ್ಕೋಸ್ಕರ ನಾನು ಬರ್ದಿಲ್ಲ. ಇದು ಯಥಾರೂಪವಾಗಿದೆ, ಯಥಾವತ್ತಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರಭುಪಾದರು ಅವ್ರು ಬರ್ದಿರುವಂತಹ ಆ ಭಗವದ್ಗೀತೆ ಯಥಾರೂಪಕ್ಕೆ ಅವರು ಅಷ್ಟು ಒತ್ತನ್ನ ಅವರು ಕೊಡೋದು. ಸೊ ಈ ಕೊನೆಯ ಪ್ಯಾರವನ್ನ ಯಾರಾದ್ರೂ ಓದಿ. ನಾನು ಓದ್ತೀನಿ ಮಾತಾಜಿ. ಭಗವದ್ಗೀತೆಯ 6.9 ಪ್ರಕಾರ, ಈಗಾಗಲೇ ಮುಕ್ತ ನೆಲೆಯಲ್ಲಿರುವವನು ಉತ್ತಮ ಅಧಿಕಾರಿಯಾದ ಭಕ್ತನಾಗಿ ಪ್ರತಿಯೊಬ್ಬ ಜೀವಿಯನ್ನು ಸ್ವಂತ ಸೋದರನಂತೆ ನೋಡಬಹುದು. ಸದಾ ಐಹಿಕ ಲಾಭಾಕಾಂಕ್ಷೆಯಲ್ಲೇ ಇರುವ ರಾಜಕಾರಣಿಗಳಿಗೆ ಈ ದೃಷ್ಟಿ ಇರುವುದಿಲ್ಲ. ಉತ್ತಮ ಅಧಿಕಾರಿಯಂತೆ ನಟಿಸುವವನು ಪ್ರಸಿದ್ಧಿಗಾಗಿಯೇ, ಐಹಿಕ ಲಾಭಕ್ಕಾಗಿಯೇ ತನ್ನ ಬಾಹ್ಯ ದೇಹದ ಸೇವೆ ಮಾಡಬಹುದು. ಆದರೆ ಅವನು ಆತ್ಮನ ಸೇವೆ ಮಾಡನು. ಹಾಗೆ ನಟಿಸುವವನಿಗೆ ಆಧ್ಯಾತ್ಮಿಕ ಲೋಕದ ವಿಷಯವೇ ಗೊತ್ತಿರುವುದಿಲ್ಲ. ಉತ್ತಮ ಅಧಿಕಾರಿಯು ಜೀವಿಯ ಆತ್ಮವನ್ನು ನೋಡುತ್ತಾನೆ ಮತ್ತು ಅವನನ್ನು ಚೇತನಾತ್ಮನಾಗಿ ಸೇವೆ ಮಾಡುತ್ತಾನೆ. ಹೀಗಾಗಿ ಐಹಿಕ ಅಂಶವನ್ನು ತಂತಾನೇ ಸೇವೆ ಮಾಡಿದಂತಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಕೊನೆಯದಾಗಿ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ,
ಸೊ ಇವಾಗ ನಾವು ಆ ಒಂದು ಉತ್ತಮ ಅಧಿಕಾರಿಯ ಹಂತಕ್ಕೆ ಬಂದ್ರೆ ಅಥವಾ ಮಹಾಭಾಗವತರಿಗೆ ಮಾತ್ರನೇ ಎಲ್ಲರನ್ನೂ ಸಹ ಸೋದರನಂತೆ ಕಾಣ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರು ಎಲ್ಲರನ್ನೂ ಭಗವಂತನನ್ನ ನೋಡ್ತಾರೆ, ಎಲ್ಲರನ್ನೂ ಭಗವಂತನ ವಿಭಿನ್ನ ಅಂಶ ಅಂತ ಹೇಳ್ಬಿಟ್ಟು ಅವರು ನೋಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಾರೆ, ಅವರು ಸಹ ಫೋಟೋ ತೆಗೆಸ್ಕೊತಾರೆ ಅಲ್ವಾ. ಇವಾಗ ಯಾವ್ದಾದ್ರು ಒಂದು ಕೊಳೆಗೆರೆಗೆ ಹೋಗ್ತಾರೆ ಅಥವಾ ಬಡಬಗ್ಗರದು ಯಾವ್ದಾದ್ರು ಒಂದು ಸಂಸ್ಥೆ ಇದ್ರೆ ಅಲ್ಲಿ ಹೋಗ್ತಾರೆ, ಅವ್ರ ಪಕ್ಕನೆ ಕುತ್ಕೊಂಡು ಊಟ ಮಾಡ್ತಾರೆ, ತಿಂತಾರೆ, ಅದೆಲ್ಲ ಫೋಟೋ ಎಲ್ಲ ತಗೊಂಡು ಅವರು ಹಾಕ್ತಾರೆ ಅಲ್ವಾ. ಆದ್ರೆ ಅವರ ಮನಸ್ಥಿತಿಯಲ್ಲಿ ಯಾವ ತರ ಇರುತ್ತೆ, ಏನಕ್ಕೋಸ್ಕರ ಅವ್ರು ಆತರ ಎಲ್ಲ ಮಾಡ್ತಾರೆ, ಅವ್ರು ನಟನೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ. ಅವ್ರಿಗೆ ಹೆಸರು ಬರ್ಲಿ, ಅವರು ಪ್ರಸಿದ್ಧಿಗೊಳ್ಳಿಲಿ ಅಂತ ಹೇಳ್ಬಿಟ್ಟು ಏನೋ ಒಂದು ಐಹಿಕ ಲಾಭಕ್ಕೋಸ್ಕರನೇ ಅವರು ಆತರ ಒಂದು ಭ್ರಾತೃತ್ವದ ನಟನೆಯನ್ನ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ನಿಗೆ ಯಾವಾಗ್ಲೂ ಸಹ ಎಲ್ಲರನ್ನ ಆತ್ಮದಿಂದ ಅವ್ರು ಕಾಣ್ತಾ ಇಲ್ಲ, ಅವ್ರನ್ನೆಲ್ಲ ದೇಹದಿಂದನೇ ಅವನು ಗುರುತಿಸ್ತಾ ಇದ್ದಾನೆ. ಆದ್ರೆ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಆ ಉತ್ತಮ ಅಧಿಕಾರಿ ಎಲ್ಲರನ್ನೂ ಸಹ ಅವರು ಆ ಒಂದು ದೇಹದ ಒಳಗಡೆ ಇರುವಂತಹ ಆ ಒಂದು ಆಧ್ಯಾತ್ಮಿಕ ಕಣವನ್ನ ಅವರು ನೋಡ್ತಾ ಇದ್ದಾರೆ ಅಲ್ವಾ. ಮತ್ತೆ ಅವ್ರಿಗೆ ಈ ಆಧ್ಯಾತ್ಮಿಕ ಲೋಕದ ಬಗ್ಗೆನೇ ಗೊತ್ತಿಲ್ಲ. ಅವ್ರೇನ್ ಯೋಚನೆ ಮಾಡ್ತಾರೆ, ಈ ಒಂದು ಇದೊಂದೇ ಜೀವನ ಇರೋದು, ಇದು ನಮ್ಮ ದೇಹ ನಶಿಸಿ ಹೋದ್ಮೇಲೆ ಅಲ್ಲಿಗೆ ಮುಕ್ತಾಯ, ಅದಕ್ಕೆ ನಾವು ಇರೋಷ್ಟು ದಿವಸ ನಾವು ಏನು ಸಾಲ ಸೋಲನಾದ್ರೂ ಮಾಡಿ ತುಪ್ಪ ತಿನ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಜೀವನವನ್ನ ಮಾಡ್ತಿರ್ತಾರೆ ಅಲ್ವಾ. ಸೊ ಅದಕ್ಕೆ ಅವರಿಗೆ ಈ ಆಧ್ಯಾತ್ಮಿಕ ಲೋಕ ಒಂದಿದೆ, ಅದು ನಮ್ಮ ನಿಜವಾದ ಮನೆ, ಅಲ್ಲಿ ನಾವು ಯಾವುದೇ ಒಂದು ತಾಪತ್ರಯ ಇಲ್ದಲೆ ಸಂತೋಷವಾಗಿರ್ಬೋದು, ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಮನುಷ್ಯ ಜನ್ಮದಲ್ಲಿ ಪ್ರಯತ್ನ ಮಾಡ್ಬೋದು, ಆ ವಿಷಯವೇ ಅವರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಆ ಉತ್ತಮ ಅಧಿಕಾರಿನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅವರು ಎಲ್ಲ ಜೀವಿಗಳನ್ನ ಆತ್ಮನನ್ನಾಗಿ ಅವರು ನೋಡ್ತಾರೆ. ಮತ್ತೆ ಅವ್ರಿಗೆ ಆತ್ಮ ಅಂತ ಹೇಳ್ಬಿಟ್ಟು ಅವರು ಆ ಆತ್ಮಕ್ಕೋಸ್ಕರ ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ಅವರು ಕೃಷ್ಣ ಪ್ರಜ್ಞೆನ ಕೊಡೋದು. ಯಾಕಂದ್ರೆ ಹೈಯೆಸ್ಟ್ ಲೋಕೋಪಕಾರಿ ಕೆಲಸ ಅಂದ್ರೆ ಏನು, ತುಂಬಾ ಹೈಯೆಸ್ಟ್ ನೀವು ಸಮಾಜ ಸೇವೆ ಅಥವಾ ಲೋಕೋಪಕಾರಿ ಕೆಲಸ ಅಂತಂದ್ರೆ ಯಾವುದು? ಹರೇ ಕೃಷ್ಣ. ಯಾವುದು? ದಾನ ಧರ್ಮ ಮಾಡದ, ಅಥವಾ ಬಡಬಗರಿಗೆ ಸಹಾಯ ಮಾಡದ, ಅಥವಾ ಅನಾಥಾಶ್ರಮ ಕಟ್ಸದ, ಅಥವಾ ಧರ್ಮಶಾಲೆ ಕಟ್ಸದ, ಅನ್ನಛತ್ರ ಕಟ್ಸದ? ಯಾವ್ದು ತುಂಬಾ ಹೈಯೆಸ್ಟ್ ಲೋಕೋಪಕಾರಿ ಕೆಲಸ? ಯಾವ್ದು ಅಲ್ಲ ಮಾತಾಜಿ, ಭಕ್ತಿ ಭಗವಂತ ಸೇವೆ ಮಾತಾಜಿ, ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದು. ಅದನ್ನ ಯಾವ ತರ ಹೇಳ್ಬೇಕು? ಬೇರೆಯವ್ರಿಗೆ ಕೃಷ್ಣ ಪ್ರಜ್ಞೆಯನ್ನ ಕೊಡೋದು, ಪ್ರಚಾರ ಮಾಡೋದು ಬೇರೆಯವ್ರಿಗೆ ಅಲ್ವಾ. ಅವಾಗ ಏನಾಗುತ್ತೆ, ಅವ್ರನ್ನ ನಾವು ನಮ್ಮ ಅವರ ನಿಜವಾದ ತಂದೆ ಬಳಿಗೆ ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಅವ್ರ ತಂದೆ ಆ ಮಗುಗೆ ಏನೆಲ್ಲ ಬೇಕೋ ಅದೆಲ್ಲ ಕೊಡ್ತಾನೆ. ಇವಾಗ ನಾವೆಲ್ಲವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಅನಾಥ ಮಗುವನ್ನ ನೋಡಿದ್ರೆ ಅದಕ್ಕೇನೋ ಒಂದು ಬಟ್ಟೆ ಕೊಡ್ಬೋದು, ಅಥವಾ ಊಟ ಕೊಡ್ಬೋದು, ಅಥವಾ ಒಂದು ಪುಸ್ತಕಗಳನ್ನ ಕೊಡಿಸ್ಬೋದು, ಎಲ್ಲವನ್ನ ನಾವು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಅದನ್ನ ಆ ಮಗುವನ್ನ ತಗೊಂಡೋಗಿ ಕರ್ಕೊಂಡೋಗಿ ನಿಜವಾದ ತಂದೆ ಹತ್ರ ಬಿಟ್ರೆ ತಂದೆ ಎಲ್ಲವನ್ನ ನೋಡ್ಕೊತಾನೆ, ಸಕಲವನ್ನ ನೋಡ್ಕೊತಾನೆ ಅಲ್ವಾ. ಅದೇ ತರ ನಾವ್ ಇವಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ನಾವು ಕೃಷ್ಣ ಪ್ರಜ್ಞೆನ ಕೊಡ್ಬೇಕು. ಯಾಕಂದ್ರೆ ಇವಾಗ ನಮಗ್ ಗೊತ್ತಾಗೋಗಿದೆ ಕೃಷ್ಣ ಪ್ರಜ್ಞೆ ಅಲ್ವಾ. ನಾವು ಅವ್ರಿಗೆ ಕೃಷ್ಣ ಪ್ರಜ್ಞೆ ಕೊಟ್ರೆ ಏನಾಗತ್ತೆ, ನಾವು ಅವ್ರನ್ನ ನಿಜವಾದ ಮನೆಗೆ ಮರಳಿ ಭಗವಂತನೆಡೆಗೆ ಕರ್ಕೊಂಡು ಹೋಗೋಕೆ ನಾವು ದಾರಿಯನ್ನ ಮಾಡ್ಕೊಟ್ಟಂಗಾಗತ್ತೆ. ಅದು ಹೈಯೆಸ್ಟ್ ಲೋಕ ಕಲ್ಯಾಣ ಸೇವೆ ನಾವು ಮಾಡ್ತೀವಿ ಅಂತಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಸೊ ಅದನ್ನ ಇವಾಗ ಯಾರು ಮಾಡ್ತಾ ಇದ್ದಾರೆ, ಈ ಒಬ್ಬ ಉತ್ತಮ ಅಧಿಕಾರಿ ಅಥವಾ ಮಹಾಭಾಗವತ ಮಾಡ್ತಾ ಇದ್ದಾರೆ ಅಲ್ವಾ. ಇವಾಗ ಆತ್ಮಕ್ಕೆ ಉದ್ಧಾರ ಆದ್ರೆ ಏನಾಯ್ತು, ಇಂಡೈರೆಕ್ಟ್ ಆಗಿ ದೇಹವನ್ನು ಅವ್ರು ನೋಡ್ಕೊಂಡಂಗಾಯ್ತು ಅಲ್ವಾ. ಸೊ ಅದನ್ನ ನಮ್ಗೆ ಈ ಒಂದು ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವ್ ಇವಾಗ ಯಾವ ಕಣ್ಣುಗಳಿಂದ ನಾವು ನೋಡ್ಬೇಕು ಎಲ್ಲವನ್ನ, ಜ್ಞಾನದ ವಸ್ತುಗಳನ್ನೇ ಆಗ್ಲಿ ಕಣ್ಣುಗಳಿಂದ. ಜೀವಿಗಳನ್ನೇ ಆಗ್ಲಿ, ಯಾವ ಕಣ್ಣುಗಳು? ಜ್ಞಾನದ ಕಣ್ಣುಗಳು ಅಂದ್ರೆ ಎಂತಹ ಜ್ಞಾನ? ಅನುಪಶ್ಯತಿ ಅಂದ್ರೆ ನಮ್ಮ ಹಿರಿಯ ಆಚಾರ್ಯರ ಆ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡ್ಬೇಕು ಅಲ್ವಾ. ನಮಗೆ ಕಾಣಿಸ್ತಾ ಇಲ್ಲ, ಅವರ ಒಂದು ದೃಷ್ಟಿಕೋನ, ಅವರ ಹಾದಿಯಲ್ಲಿ ನಾವು ನಡೆದ್ರೆ ಅಷ್ಟೇನೆ ಇದು ಅದರ ಸತ್ಯದ ಅರಿವು ನಮ್ಗೆ ಆಗತ್ತೆ. ಸೊ ಇವತ್ತಿನ ದಿವಸ ನಾವು ಮಂತ್ರ 6 ಕಲ್ತ್ಕೊಂಡ್ವಿ. ಈಶೋಪನಿಷತ್ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಅರ್ಥ ಆಯ್ತಾ ಅಥವಾ ಕಷ್ಟ ಆಯ್ತಾ ಇದು? ಅರ್ಥ ಆಯ್ತು ಮಾತಾಜಿ. ಎಷ್ಟು ಜನ ಅಧಿಕಾರಿಗಳಿದ್ದಾರೆ ಭಕ್ತರಲ್ಲಿ? ಎಷ್ಟು 3 ಅಧಿಕಾರಿಗಳು? ಜನ, 3 ತರದ ಅಧಿಕಾರಿಗಳಿದ್ದಾರೆ. ಕನಿಷ್ಠ ಅಧಿಕಾರಿ, ಮಧ್ಯಮ ಅಧಿಕಾರಿ, ಮಧ್ಯಮ ಉತ್ತಮ ಅಧಿಕಾರಿ. ಉತ್ತಮ ಅಧಿಕಾರಿ. ಅವರ ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ ಅಲ್ವಾ. ಮತ್ತೆ ನಮ್ಗೆ ಆಮ. ಅನುಪಶ್ಯತಿಯನ್ನ ನಮ್ಗೆ ತಿಳಿಸಿಕೊಟ್ರು, ತುಂಬಾ ಮುಖ್ಯವಾದದ್ದು. ಅದು ನಾವು ನೋಡ್ತಾ ಇದೀವಿ, ಆದ್ರೆ ನಾವು ಈ ಚರ್ಮದ ಕಣ್ಣುಗಳಿಂದ ನೋಡ್ತಾ ಇದೀವಿ, ಅದಕ್ಕೆ ನಮ್ಗೆ ಆ ಸತ್ಯ ಅರ್ಥ ಆಗ್ತಿಲ್ಲ. ನಾವು ಅನುಪಶ್ಯತಿ ಮಾಡಿದಾಗ ಮಾತ್ರ ನಮ್ಗೆ ಆ ಒಂದು
ಜ್ಞಾನ ಅಥವಾ ನಿಜವಾದ ಅರಿವು ಗೊತ್ತಾಗತ್ತೆ. ಮತ್ತೆ ನಾವು ಅನುಪಶ್ಯತೆ ಅಂದ್ರೆ ಹೇಗೆ ನಾವು ಅನುಸರಿಸ್ಬೇಕು, ಯಾವ ಧರ್ಮ ಗ್ರಂಥವನ್ನ ಅನುಸರಿಸ್ಬೇಕು ಅಂತ ನಮ್ಗೆ ಹೇಳಿದ್ರು. ಭಗವದ್ಗೀತಾ, ಭಾಗವತ ಅದು ನಮ್ಮ ವ್ಯಾಸ ಮಹರ್ಷಿಗಳ ಪರಂಪರೆಯಲ್ಲಿ ಬಂದಿರೋರು, ಅವರ ಮೂಲಕ ಬರ್ದಿರೋಂತಹ ಆ ಒಂದು ವ್ಯಾಖ್ಯಾನಗಳನ್ನ ಅಷ್ಟೇ ನಾವು ಅನುಸರಿಸ್ಬೇಕು ಅಲ್ವಾ. ಸೊ ರಾಜಕಾರಣಿಗಳನ್ನು ಸಹ ಇವಾಗ ಅವರು ಭ್ರಾತೃತ್ವ ಅಂತ ಹೇಳ್ತಾರೆ, ಆದ್ರೆ ಅದು ನಿಜವಾದ ಭ್ರಾತೃತ್ವ ಅಲ್ಲ, ಅದು ನಟನೆ ಮಾಡ್ತಾರೆ ಅಲ್ವಾ. ಉತ್ತಮ ಅಧಿಕಾರಿಗೆ ಮಾತ್ರನೇ ಆ ಒಂದು ಭ್ರಾತೃತ್ವ, ನಿಜವಾದ ಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ನಾಗವೇಣಿ ಮಾತಾಜಿ ಮಾಡ್ತಾರೆ 7-8 ಅದನ್ನು ಸಹ ಮುಂದುವರೆದ ಭಾಗ. ಈ ಮಹಾಭಾಗವತರ ದೃಷ್ಟಿಕೋನದ ಮುಂದುವರೆದ ಭಾಗವನ್ನ ನೀವು ತಿಳ್ಕೊತೀರಾ. ಹರೇ ಕೃಷ್ಣ. ಪ್ರತಿಕ್ಷಣವೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ, ಒಂದು ಕ್ಷಣವೂ ಕೃಷ್ಣನನ್ನ ಮರೆತು ಇರಬೇಡಿ. ಶುಭರಾತ್ರಿ ಎಲ್ಲರಿಗೂ. ಹರೇ ಕೃಷ್ಣ.